हरे 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 राम 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 हरे 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 कृष्णा 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 हरे हरे राम राम हरे हरे कृष्णा 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 हरे 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 राम 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 हरे 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 कृष्णा 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 हरे हरे राम 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 हरे हरे कृष्णा 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 हरे 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 राम 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 हरे 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 कृष्णा 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 हरे हरे राम 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 हरे हरे कृष्णा 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 हरे 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 राम 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 हरे हरे जय राधा गोविंद राधा गोविंद राधे जय गोविंद राधे जय सीता जय गौ सीता जय गौरानिताय जय गौरानिताय जय जय प्रभुपा प्रभुपा जय जय श्रीला प्रभुपाद हरे कृष्ण प्रभु जी धन्यवाद। हरे कृष्ण। ओम नमो भगवते वासुदेवाय। ओम ओम नमो नमो भगवते वासुदेवाय। वासुदेवाय। ओम नमो भगवते वासुदेवाय। ओम नमो ओम नमो भगवते भगवते वासुदेवाय। वासुदेवाय। ओम नमो भगवते वासुदेवाय। ओम नमो ओम नमो भगवते भगवते वासुदेवाय। वासुदेवाय। नारायणं नमस्कृत्य नारायणं नारायणं नमस्कृत्य नमस्कृत्य नरं चैव नरोत्तमं नरं चैव नरोत्तमं नरोत्तमं देवीं सरस्वतीं व्यासं देवीं देवीं सरस्वतीं सरस्वतीं व्यासं व्यासं ततो जयम् उदीरयेत्। ततो ततो जयमुदीरये। जयमुदीरयेत्। नष्टप्रायेषु अभद्रेषु नष्टप्रायेषु नष्टप्रायेषु अभद्रेषु अभद्रेषु नित्यं भागवत सेवया नित्यं नित्यं भागवत सेवया भागवतसेवया भगवती उत्तम श्लोके भगवती भगवति उत्तमा श्लोके उत्तमश्लोके भक्तिर्भवति नैष्टिकी। भक्तिर्भवति भक्तिर्भवति नैष्टिकी। नैष्टिकी। ಸೊ ಇವತ್ತಿಗೆ ನಾವು ಭಾಗವತ 2ನೇ ಸ್ಕಂದದ 9ನೇ ಅಧ್ಯಾಯಕ್ಕೆ ಪ್ರವೇಶ ಆಗ್ತಾ ಇದ್ದೇವೆ.
ಸ್ಕ್ರೀನ್ ಎಲ್ಲ ಕಾಣುತ್ತೆ ಅನ್ಕೊಳ್ತೇನೆ. ಕಾಣಿಸ್ತಿದೆ ಪ್ರಭುಜಿ. ಸೊ ಈ ಅಧ್ಯಾಯದ ಮೊದಲ 3 ಶ್ಲೋಕಗಳು ಅಲ್ಲದೆ ಮೊದಲ ಸಾಲು ಮೇಲೆ ಶ್ರೀಲ ಪ್ರಭುಪಾದರ ಪ್ರವಚನಗಳಿದೆ. 1972 53 ವರ್ಷದ ಹಿಂದೆ ಏಪ್ರಿಲ್ 20-30. ಸೊ ಆ ಪ್ರವಚನಗಳು ನೀವು ಯಾರು ಕೇಳ್ತೀರಾ ಅಂದ್ರೆ ನೇರವಾಗಿ ಕೇಳ್ಬೋದು. ಪರ್ಟಿಕ್ಯುಲರ್ಲಿ ಏಪ್ರಿಲ್ 23rd ಲೆಕ್ಚರ್ ಇದೆ ಅಂತವಾಗ ಕೂಡ ಎಲ್ಲವೂ ಕೂಡ ಬಹಳ ಚೆನ್ನಾಗಿ ಅವ್ರ ಎಕ್ಸ್ಪ್ಲನೇಷನ್ ಶ್ರೀಲ ಪ್ರಭುಪಾದರು ಈ ವರ್ಸಸ್. ಅದಕ್ಕೆ ನಾನು ಕೂಡ ಸ್ವಲ್ಪ ನಿಧಾನವಾಗಿ ಫಸ್ಟ್ 3-4 ಶ್ಲೋಕಸ್ ತುಂಬಾ ಒತ್ತಡದಿಂದ ಪ್ರಭುಪಾದರು ಹೇಳಿದ್ದಾರೆ. ಅಧ್ಯಾಯ 9 ಭಗವದ್ ವಚನ ಆಧರಿಸಿದ ಉತ್ತರಗಳು. ಓಮಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಕಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಶುಕ ಉವಾಚ. ಶ್ರೀ ಶುಕ ಶುಕ ಉವಾಚ. ಆತ್ಮಮಾಯಾಮೃತೆ ರಾಜನ್ ರಾಜನ್ ಪರಸ್ಯಾನುಭವಾತ್ಮನಃ ನ ಘಟೇತಾರ್ಥ ಸಂಬಂಧಃ ನ ಘಟೇತಾರ್ಥ ಸಂಬಂಧಃ ಸ್ವಪ್ನ ದ್ರಷ್ಟುರಿವಾಂಜಸ. ಶ್ರೀ ಶುಕ ಉವಾಚ. ಉವಾಚ. ಆತ್ಮಮಾಯಾಮೃತೆ ರಾಜನ್ ಆತ್ಮಮಾಯಾಮೃತೆ ರಾಜನ್ ಪರಸ್ಯಾನುಭವಾತ್ಮನಃ ಪರಸ್ಯಾನುಭವಾತ್ಮನಃ ನ ಘಟೇತಾರ್ಥ ಸಂಬಂಧಃ ನ ಘಟೇತಾರ್ಥ ಸಂಬಂಧಃ ಸ್ವಪ್ನ ದ್ರಷ್ಟುರಿವಾಂಜಸ. ಸ್ವಪ್ನದ್ರಷ್ಟುರಿವಾಂಜಸ. ಶ್ರೀ ಶುಕ ಉವಾಚ. ಶ್ರೀ ಶುಕ ಉವಾಚ. ಆತ್ಮಮಾಯಾಮೃತೆ ರಾಜನ್ ಆತ್ಮಮಾಯಾವೃತೆ ರಾಜನ್ ಪರಸ್ಯಾನುಭವಾತ್ಮನಃ ಪರಸ್ಯಾನುಭವಾತ್ಮನಃ ನ ಘಟೇತಾರ್ಥ ಸಂಬಂಧಃ ನ ಘಟೇತಾರ್ಥ ಸಂಬಂಧಃ ಸ್ವಪ್ನ ದ್ರಷ್ಟುರಿವಾಂಜಸ. ಸ್ವಪ್ನದ್ರಷ್ಟುರಿವಾಂಜಸ. ಶ್ರೀ ಶುಕ ಉವಾಚ. ಶ್ರೀ ಶುಕ ಮುನಿಗಳು ಹೇಳಿದರು. ಹೇಳಿದರು. ಆತ್ಮ ಆತ್ಮ ದೇವೋತ್ತಮ ಪರಮಪುರುಷನ ಮಾಯಾಂ ಶಕ್ತಿಯನ್ನು ಬಿಟ್ಟು ರಾಜನ್ ದೊರೆಯೇ
ದೊರೆಯದೆ ಪರಸ್ಯ ಶುದ್ಧಾತ್ಮನ ಶುದ್ಧಾತ್ಮನ ಅನುಭವ ಆತ್ಮನಃ ಅನುಭವ ಅನುಭವ ಆತ್ಮನ ಆತ್ಮನ ಶುದ್ಧ ಪ್ರಜ್ಞೆಯ ಶುದ್ಧ ಪ್ರಜ್ಞೆಯ ನ ಘಟೇತ ನ ಘಟೇತ ಹಾಗೆ ಸಂಭವಿಸಲಾರದು. ಹಾಗೆ ಸಂಭವಿಸಲಾರದು. ಅರ್ಥ ಅರ್ಥ ಅರ್ಥದ ಅರ್ಥದ ಸಂಬಂಧ ಸಂಬಂಧ ಭೌತಿಕ ದೇಹದೊಂದಿಗೆ ಸಂಬಂಧವು ಭೌತಿಕ ದೇಹದೊಂದಿಗೆ ಸಂಬಂಧವು ಸ್ವಪ್ನ ಸ್ವಪ್ನ ಕನಸನ್ನು ಕನಸನ್ನು ದೃಷ್ಟು ದೃಷ್ಟು ಕಂಡವನ ಕಂಡವನ ಇವ ಇವ ಹಾಗೆ ಹಾಗೆ ಅಂಜಸ ಅಂಜಸ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಅನುವಾದ ಮತ್ತೆ ಭಾವಾರ್ಥ ಶಿಲ ಪ್ರಭುಪಾದರಿಂದ. ಶುಕಮುನಿಗಳು ಹೇಳಿದರು, ಎಲೈ ರಾಜನೇ, ದೇವೋತ್ತಮ ಪರಮಪುರುಷನ ಶಕ್ತಿಯಿಂದ ಪ್ರಭಾವಿತರಾಗದ ಹೊರತು ಶುದ್ಧ ಪ್ರಜ್ಞೆಯಲ್ಲಿರುವ ಶುದ್ಧಾತ್ಮನು ಐಹಿಕ ಶರೀರದೊಂದಿಗೆ ಹೊಂದಿರುವ ಸಂಬಂಧಕ್ಕೆ ಯಾವ ಅರ್ಥವೂ ಇಲ್ಲ. ಅಂತಹ ಸಂಬಂಧವು ಕನಸುಗಾರ ತನ್ನ ಶರೀರದ ಕಾರ್ಯನಿರ್ವಹಣೆಯನ್ನು ಕಂಡಂತೆ ಮಾತ್ರ. ಶುಕಮುನಿಗಳು ಹೇಳಿದರು, ಹೇಳಿದರು, ಎಲೈ ರಾಜನೇ, ಎಲೈ ರಾಜನೇ, ದೇವೋತ್ತಮ ಪರಮಪುರುಷನ ದೇವೋತ್ತಮ ಪರಮಪುರುಷನ ಶಕ್ತಿಯಿಂದ ಶಕ್ತಿಯಿಂದ ಪ್ರಭಾವಿತರಾಗದ ಹೊರತು ಶುದ್ಧ ಪ್ರಜ್ಞೆಯಲ್ಲಿರುವ ಶುದ್ಧಾತ್ಮನು ಶುದ್ಧ ಪ್ರಜ್ಞೆಯಲ್ಲಿರುವ ಶುದ್ಧಾತ್ಮನು ಐಹಿಕ ಶರೀರದೊಂದಿಗೆ ಹೊಂದಿರುವ ಸಂಬಂಧಕ್ಕೆ ಐಹಿಕ ಶರೀರದೊಂದಿಗೆ ಹೊಂದಿರುವ ಸಂಬಂಧಕ್ಕೆ ಯಾವ ಅರ್ಥವೂ ಇಲ್ಲ. ಯಾವ ಇಲ್ಲ. ಅಂತಹ ಸಂಬಂಧವು ಕನಸುಗಾರ ತನ್ನ ಶರೀರದ ಕಾರ್ಯನಿರ್ವಹಣೆಯನ್ನು ಕಂಡಂತೆ ಮಾತ್ರ. ಪ್ರಭುಪಾದರಿಂದ ಜೀವಿಯು ಐಹಿಕ ದೇಹ ಮತ್ತು ಮನಸ್ಸಿನಿಂದ ಬೇರೆಯಾಗಿದ್ದರೂ ಅವನು ಐಹಿಕ ಜೀವನವನ್ನು ಹೇಗೆ ಆರಂಭಿಸಿದನು ಎಂಬ ಪರೀಕ್ಷಿತ ಮಹಾರಾಜನ ಪ್ರಶ್ನೆಗೆ ಪರಿಪೂರ್ಣವಾಗಿ ಉತ್ತರಿಸಲಾಗಿದೆ. ಚೇತನಾತ್ಮನು ತನ್ನ ಐಹಿಕ ಜೀವನ ಕಲ್ಪನೆಯಿಂದ ಭಿನ್ನನು. ಆದರೆ ಆತ್ಮಮಾಯ ಎಂದು ಕರೆಯಲಾಗುವ ಭಗವಂತನ ಬಹಿರಂಗ ಶಕ್ತಿಯಿಂದ ಪ್ರಭಾವಿತನಾದುದರಿಂದ ಅವನು ಅಂತಹ ಐಹಿಕ ಕಲ್ಪನೆಯಲ್ಲಿ ತನ್ಮಯನು. ವೇದವ್ಯಾಸರು ಪರಮಪ್ರಭು ಭಗವಂತನ ಹಾಗೂ ಅವನ ಬಹಿರಂಗ ಶಕ್ತಿಯ ಸಾಕ್ಷಾತ್ಕಾರ ಪಡೆದುದಕ್ಕೆ ಸಂಬಂಧಿಸಿದಂತೆ ಪ್ರಥಮ ಸ್ಕಂದದಲ್ಲಿ ಇದನ್ನು ಈಗಾಗಲೇ ವಿವರಿಸಲಾಗಿದೆ. ಬಹಿರಂಗ ಶಕ್ತಿಯು ಭಗವಂತನಿಂದ ನಿಯಂತ್ರಿತವಾಗಿದೆ ಹಾಗೂ ಜೀವಿಗಳು ಭಗವಂತನ ಇಚ್ಛಾನುಸಾರ ಬಹಿರಂಗ ಶಕ್ತಿಯಿಂದ ನಿಯಂತ್ರಿತರಾಗಿದ್ದಾರೆ. ಆದ್ದರಿಂದ ಜೀವಿಯು ತನ್ನ ಶುದ್ಧ ಸ್ಥಿತಿಯಲ್ಲಿ ಶುದ್ಧ ಪ್ರಜ್ಞೆಯುಳ್ಳವನಾಗಿದ್ದರೂ ಭಗವಂತನ ಬಹಿರಂಗ ಶಕ್ತಿಯ ಪ್ರಭಾವಕ್ಕೊಳಗಾಗುವುದರಲ್ಲಿ ಭಗವಂತನ ಇಚ್ಛೆಗೆ ಅಧೀನನಾಗಿರುತ್ತಾನೆ. ಭಗವದ್ಗೀತೆಯಲ್ಲೂ 15ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಇದನ್ನೇ ದೃಢಪಡಿಸಲಾಗಿದೆ. ಭಗವಂತ ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿ ಇದ್ದಾನೆ ಮತ್ತು ಎಲ್ಲ ಜೀವಿಗಳ ಪ್ರಜ್ಞೆ ಮತ್ತು ವಿಸ್ಮೃತಿಗಳನ್ನು ಭಗವಂತನಿಂದ ಪ್ರಭಾವಿತವಾಗಿವೆ. ಈಗ ತಾನಾಗಿಯೇ ಉದ್ಭವಿಸುವ ಮುಂದಿನ ಪ್ರಶ್ನೆ ಎಂದರೆ, ಭಗವಂತ ಜೀವಿಯ ಪ್ರಜ್ಞೆ ಮತ್ತು ವಿಸ್ಮೃತಿಗಳ ಮೇಲೆ ಏಕೆ ಪ್ರಭಾವ ಬೀರುತ್ತಾನೆ ಎಂಬುದು. ಇದಕ್ಕೆ ಉತ್ತರವೆಂದರೆ, ಪ್ರತಿಯೊಬ್ಬ ಜೀವಿಯು ಭಗವಂತನ ವಿಭಿನ್ನಾಂಶನಾಗಿ ಮತ್ತು ಸ್ವರೂಪತಃ ಶುದ್ಧ ಪ್ರಜ್ಞಾವಸ್ಥೆಯಲ್ಲಿ ಭಗವಂತನ ಪ್ರೇಮಯುತ ಸೇವೆಯಲ್ಲಿ ನಿರತನಾಗಿರಬೇಕು ಎಂದು ಭಗವಂತ ಸ್ಪಷ್ಟವಾಗಿ ಇಚ್ಛಿಸುತ್ತಾನೆ. ಆದರೆ ಜೀವಿಯು ಭಾಗಶಃ ಸ್ವತಂತ್ರನಾದ್ದರಿಂದ ಅವನು ಭಗವಂತನ ಸೇವೆ ಮಾಡಲು ಇಚ್ಛಿಸದೆ ಭಗವಂತನಂತೆಯೇ ಸ್ವತಂತ್ರನಾಗಲು ಪ್ರಯತ್ನಿಸಬಹುದು. ಭಕ್ತರಲ್ಲದ ಎಲ್ಲ ಜೀವಿಗಳು ಭಗವಂತನಷ್ಟೇ ಶಕ್ತಿಶಾಲಿಗಳಾಗಲು ಯೋಗ್ಯರಲ್ಲದಿದ್ದರೂ ಹಾಗೆ ಆಗಲು ಅವರು ಬಯಸುತ್ತಾರೆ. ಜೀವಿಗಳು
ಭಗವದ್ ಇಚ್ಛಾನುಸಾರ ಮಾಯೆಯಿಂದ ಆವೃತರು, ಏಕೆಂದರೆ ಅವರೂ ಭಗವಂತನಂತೆ ಹಾಗೆ ಬಯಸುತ್ತಾರೆ. ಅವರು ಭಗವಂತನಂತೆ ಆಗ ಬಯಸುತ್ತಾರೆ. ಅಗತ್ಯ ಅರ್ಹತೆಗಳಿಲ್ಲದಾಗಿಯೂ ರಾಜನಾಗ ಬಯಸುವ ವ್ಯಕ್ತಿಯಂತೆ ಜೀವಿಯು ತಾನೇ ಭಗವಂತನಾಗ ಬಯಸಿದಾಗ ಅವನು ತಾನೇ ರಾಜನೋ ಎಂಬಂತೆ ಕನಸು ಕಾಣುವ ಸ್ಥಿತಿಗೆ ದೂಡಲ್ಪಡುತ್ತಾನೆ. ಆದ್ದರಿಂದ ಜೀವಿಯ ಪ್ರಥಮ ಪಾಪಪೂರ್ಣ ಇಚ್ಛೆ ಎಂದರೆ ಭಗವಂತನಾಗ ಬಯಸುವುದು. ಪರಿಣಾಮವಾಗಿ ಭಗವಂತನ ಇಚ್ಛೆಯಂತೆ ಜೀವಿಯು ವಾಸ್ತವಿಕ ಜೀವನವನ್ನು ಮರೆತು ತಾನು ಭಗವಂತನಾಗಬಹುದಾದ ಕಲ್ಪನಾ ಸಾಮ್ರಾಜ್ಯದ ಕನಸು ಕಾಣುತ್ತಾನೆ. ಮಗು ತಾಯಿ ಚಂದ್ರನನ್ನು ತಂದು ಕೊಡಬೇಕೆಂದು ಅಳುತ್ತದೆ. ತಾಯಿ ಕನ್ನಡಿಯೊಂದನ್ನಿತ್ತು ಅದರೊಳಗಿನ ಚಂದ್ರಬಿಂಬದಿಂದ ಅಳುವ ಮಗುವನ್ನು ಸಮಾಧಾನಪಡಿಸುತ್ತಾಳೆ. ಅಂತೆಯೇ ಭಗವಂತನ ಅಳುವ ಮಗುವಿಗೆ ಐಹಿಕ ಜಗತ್ತೆಂಬ ಪ್ರತಿಬಿಂಬವನ್ನು ನೀಡಲಾಗುತ್ತದೆ. ಕರ್ಣಿಯು ಅದರ ಮೇಲೆ ಅಧಿಪತ್ಯ ನಡೆಸಿ ನಂತರ ಹತಾಶನಾಗಿ ಅದನ್ನು ತ್ಯಜಿಸಿ ಭಗವಂತನಲ್ಲಿ ಒಂದಾಗುತ್ತಾನೆ. ಈ ಎರಡು ಹಂತಗಳು ಕನಸಿನ ಮಾಯೆ ಮಾತ್ರ. ಜೀವಿಯು ಯಾವಾಗ ಇದನ್ನು ಬಯಸಿದ ಎಂಬುದನ್ನು ತಿಳಿಯಲು ಇತಿಹಾಸವನ್ನು ಶೋಧಿಸಬೇಕಾದ ಅಗತ್ಯವಿಲ್ಲ. ಆದರೆ ವಾಸ್ತವಾಂಶವೆಂದರೆ ಅವನು ಇದನ್ನು ಬಯಸಿದ ಕೂಡಲೇ ಭಗವಂತನ ನಿರ್ದೇಶಾನುಸಾರ ಅವನನ್ನು ಆತ್ಮಮಾಯಾ ನಿಯಂತ್ರಣಕ್ಕೆ ಒಳಪಡಿಸಲಾಯಿತು. ಆದ್ದರಿಂದಲೇ ಜೀವಿಯು ಐಹಿಕ ಸ್ಥಿತಿಯಲ್ಲಿ ಇದು ನನ್ನದು ಮತ್ತು ಇದು ನಾನು ಎಂಬ ಸುಳ್ಳು ಕನಸು ಕಾಣುತ್ತಾನೆ. ಬದ್ಧಾತ್ಮನು ತನ್ನ ಐಹಿಕ ಶರೀರವನ್ನು ನಾನು ಭಾವಿಸುವುದು ಅಥವಾ ತಾನು ಭಗವಂತ ಹಾಗೂ ಆ ಐಹಿಕ ಶರೀರಕ್ಕೆ ಸಂಬಂಧಿಸಿದ್ದೆಲ್ಲ ನನ್ನದು ಎಂದು ಭಾವಿಸುವುದೇ ಕನಸು. ಹೀಗೆ ಕನಸಿನಲ್ಲಿ ಮಾತ್ರ ನಾನು ಮತ್ತು ನನ್ನದು ಎಂಬ ತಪ್ಪು ಕಲ್ಪನೆಯು ಜನ್ಮ ಜನ್ಮಗಳಲ್ಲೂ ಮುಂದುವರಿಯುತ್ತದೆ. ಜೀವಿಯು ತಾನು ಭಗವಂತನ ಅಧೀನ, ಅವನ ವಿಭಿನ್ನಾಂಶ ಎಂಬ ತನ್ನ ವ್ಯಕ್ತಿತ್ವದ ಶುದ್ಧ ಪ್ರಜ್ಞೆಯನ್ನು ಹೊಂದುವವರೆಗೆ ಇದು ಜನ್ಮ ಜನ್ಮಾಂತರಗಳಲ್ಲಿ ಮುಂದುವರಿಯುತ್ತಲೇ ಇರುತ್ತವೆ. ಆದರೆ ಜೀವಿಗೆ ಶುದ್ಧ ಪ್ರಜ್ಞೆಯಲ್ಲಿ ಅಂತಹ ಯಾವ ತಪ್ಪು ಕಲ್ಪನೆಯ ಕನಸೂ ಇಲ್ಲ ಮತ್ತು ಜೀವಿಯು ಶುದ್ಧ ಪ್ರಜ್ಞೆಯಲ್ಲಿ ತಾನು ಎಂದೆಂದಿಗೂ ಭಗವಂತನಲ್ಲ, ತಾನು ಏನಿದ್ದರೂ ದಿವ್ಯ ಪ್ರೇಮದಲ್ಲಿ ಶಾಶ್ವತವಾಗಿ ಭಗವಂತನ ದಾಸ ಎಂಬುದನ್ನು ಮರೆಯುವುದಿಲ್ಲ. ಆಕ್ಚುಲಿ ಇದರ ಲೆಕ್ಚರ್ ಇಂಗ್ಲಿಷ್ ನಲ್ಲಿದೆ, ಅದು ಓದದ ಹೇಗೆ?
ಅಟ್ಲೀಸ್ಟ್ ನಾನು ತೋರಿಸ್ತೇನೆ, ಮತ್ತೆ ನೀವು ನೋಡ್ಕೊಳ್ಬೋದು. ನೋಡಿ, ಇಲ್ಲಿ ಓದ್ತಿರೋ ಬೇಕಾದ್ರೆ ಈ ಅಧ್ಯಾಯದ ಮೇಲೆ ಬಹಳಷ್ಟು ಲೆಕ್ಚರ್ಸ್ ಇದೆ, ಇಲ್ಲಿ ಕಾಣ್ತಾ ಇದೆ ನಿಮಗೆ. ಶ್ರೀಮದ್ ಭಾಗವತಂ 291, 291 to 12, 291 to 4, 291 to 5. ಪರ್ಟಿಕ್ಯುಲರ್ಲಿ 1 or 2 ಲೆಕ್ಚರ್ಸ್ ಬಹಳ ಜನ ನನಗೆ, ನಾನು ಕೂಡ ತುಂಬಾ ಇದೆ ಅಂತಿದೆ. ಎಲ್ಲ ಲೆಕ್ಚರು ಶಿಲ ಪ್ರಭುಪಾದದ್ದು ಎಲ್ಲ ಸ್ಪೆಷಲ್ ವಿಶೇಷ. ಆದ್ರೆ ಎಷ್ಟೊಂದು ಓಕೆ ಇದೆ, ಮತ್ತೆ ನೀವು ನಾನು ಶೇರ್ ಮಾಡ್ತೇನೆ ಲಿಂಕ್, ಮತ್ತೆ ಪರ್ಟಿಕ್ಯುಲರ್ ಲೆಕ್ಚರ್ ಹೇಗೆ ಕಟ್ಸ್ ಅಂಡ್ ಪೀಸಸ್ ಅದರ ಶೇರ್ ಮಾಡ್ತೀನಿ. ಸೊ ಈ ಶ್ಲೋಕ ಇದು ಮತ್ತೆ ನೆಕ್ಸ್ಟ್ ಬರೋ ಇನ್ನ 2 ಶ್ಲೋಕಗಳು, ಇದು ಪರೀಕ್ಷಿತ್ ಮಹಾರಾಜರ ಪ್ರಶ್ನೆಗಳು. 8ನೇ ಅಧ್ಯಾಯದಲ್ಲಿ ಅವರು ಮೊದಲಿಗೆ ಕೇಳಿದ್ದು ಹೇಗೆ ಆತ್ಮ, 287. ಸೊ ನೀವು 8ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಅವ್ರು ಮೊದಲಿಗೆ ಕೇಳಿದ್ದು ನಾವು ಆತ್ಮ ಪರಿಶುದ್ಧ ಸ್ಥಿತಿಯಲ್ಲಿರೋರು ಅಂತವರು ನಾವು ಈಗ ಹೇಗೆ ಈ ಭೌತಿಕ ದೇಹಕ್ಕೆ ನಾವು ಅಂಟಿಕೊಂಡಿದ್ದೇವೆ, ಯಾವ ಕಾರಣದಿಂದ, ಹೇಗೆ ಆಯಿತು, ಇದು ಪ್ರಶ್ನೆ. ಅದು ಇದು ಪ್ರಶ್ನೆ, ಇದು ನಾವು ನೋಡಿದ್ದು ಕಾಣಿಸ್ತಾ ಇದೆ ಅನ್ಕೊಳ್ತೇನೆ. ಓ ಪ್ರಾಜ್ಞ ಬ್ರಾಹ್ಮಣರೇ, ದಿವ್ಯ ಚೇತನಾತ್ಮವು ಭೌತಿಕ ಶರೀರದಿಂದ ಭಿನ್ನವಾದುದು. ಅವನು ಶರೀರವನ್ನು ಆಕಸ್ಮಿಕವಾಗಿ ಪಡೆಯುವನೋ ಅಥವಾ ಯಾವುದಾದರೂ ನಿಮಿತ್ತದಿಂದ ಪಡೆಯುವನೋ ಎಂಬುದು ನಿಮಗೆ ತಿಳಿದಿರುವುದರಿಂದ ದಯಮಾಡಿ ಇದನ್ನು ವಿವರಿಸುವುದಿಲ್ಲ. ಸೊ ಇದು ಪ್ರಶ್ನೆ ಪರೀಕ್ಷಿತ್ ಮಹಾರಾಜರದು ಶುಕಮುನಿಗಳಿಗೆ. ಇದರ ಉತ್ತರವಾಗಿ ಇಲ್ಲಿ ಏನು ಕಾರಣ ಇದೆ, ಏನು ಕಾರಣ, ಹೇಗೆ ಅದಾಗ್ತಾ ಇದೆ. ಮೊದಲ 3 ಶ್ಲೋಕಗಳಲ್ಲಿ ತುಂಬಾ ಒಂದು ವಿವರಣೆ ಇದೆ. ಇದನ್ನು ನಾವು ಕಂಠಪಾಠ ಮಾಡಿ, ಇಲ್ಲ ಅಂದ್ರೆ ಅಟ್ಲೀಸ್ಟ್ ಇದನ್ನು ಮತ್ತೆ ಮತ್ತೆ ಸ್ಮರಣೆ ಮಾಡ್ಕೊಳ್ಳೋದು ನಿಜವಾಗ್ಲೂ ನಮಗೆ ಎಷ್ಟು ಏನ್ ಹೇಳೋದು, ಒಂಥರ ನಾವು ನಿಜವಾದ ಕಾರಣ ಯಾಕೆ ನಾವು ಬಂದಿದ್ದೇವೆ, ಹೇಗೆ ಬಂದಿದ್ದೇವೆ, ಇದರಿಂದ ಹೇಗೆ ನಾವು ಹೊರಗೆ ಬರ್ಬೋದು, ಎಲ್ಲದಕ್ಕೂ ನಮ್ಗೆ ತುಂಬಾ ಅನುಕೂಲ ಮಾಡುತ್ತೆ. ಸೊ ಶಿಲ ಪ್ರಭುಪಾದಂತೂ ಇದರಲ್ಲಿ ಹೇಳ್ತಾರೆ, ಆಕ್ಚುಲಿ ನಾವು ಪತನವಾಗಿಲ್ಲ ಅಂತಾರೆ ಒಂದು ರೀತಿ ಶಿಲ. ಅಂದ್ರೆ ನಾವು ಚೇತನಾತ್ಮ ಕೃಷ್ಣನ ಅಂಶ, ಕೃಷ್ಣ ವಿಭಿನ್ನ ಅಂಶ. ಕೃಷ್ಣ ಗೀತೆಯಲ್ಲೇ ಹೇಳಿದ ಹಾಗೆ ಮಮೈವ ಅಂಶ ಜೀವಲೋಕೆ ಜೀವಭೂತ ಸನಾತನಃ. ಸೊ ನಾವು ಕೃಷ್ಣನ ಅಂಶ ಆದ್ರಿಂದ, ಕೃಷ್ಣನು ಪರಂ ಬ್ರಹ್ಮ, ಪರಂ ಧಾಮ, ಪವಿತ್ರಂ ಪರಮಂ ಭವಾನ್, ಪರಮ ಪವಿತ್ರನು. ಕೃಷ್ಣನು ಯಾವತ್ತು ಕೂಡ ಈ ಭ್ರಮೆಗೆ ಒಳಗಾಗೋದಿಲ್ಲ. ಅವನು ಯಾವಾಗಲೂ ಸತ್ಯದಲ್ಲಿ, ಯಾವಾಗಲೂ ಅವನು ಶುದ್ಧ ಸ್ಥಿತಿಯಲ್ಲಿದ್ದಾನೆ. ಸೊ ಹಾಗೆಯೇ ನಾವು ಕೂಡ ಮೂಲತಃ ನಾವು ಕೂಡ ಶುದ್ಧ ಸ್ಥಿತಿಯಲ್ಲೇ ಇದ್ದೇವೆ, ಶುದ್ಧ ಪ್ರಜ್ಞೆ ಹೊಂದಿದ್ದೇವೆ ನಾವು. ಸೊ ಶಿಲ ಪ್ರಭುಪಾದ ಹೇಳೋದು ನಾವು ಇಲ್ಲ, ನಾವು ಆಕ್ಚುಲಿ ಪತನಗೊಂಡಿಲ್ಲ, ನಾವು ಶುದ್ಧವಾಗಿ ಇದ್ದೇವೆ. ಮತ್ತೆ ಈ ಉದಾಹರಣೆ ಸ್ವಪ್ನದ್ರಷ್ಟು ಇವಾಂಜಸ. ಸ್ವಪ್ನ ಕನಸು ನಾವು ಕಾಣ್ತೇವೆ. ಸ್ವಪ್ನ ಕಾಣಿದಾಗ ನಮ್ಮ ಕನಸಿನಲ್ಲಿ ನಿಜ ಏನೋ ಅನ್ಸುತ್ತೆ ನಮ್ಗೆ. ನನಗೆ ಒಂದ್ಸಲ ಬರುತ್ತೆ, ಕನಸು ಬರುತ್ತೆ, ಓ ಎಕ್ಸಾಮ್ ನಾನು ಬರೀತಾ ಇದ್ದೀನೇನೋ ಅನ್ಸುತ್ತೆ ನನಗೆ. ಎಕ್ಸಾಮ್ ಬರ್ದು ಆಯ್ತು, ಅದು ಶಾಲೆ ಕಾಲೇಜಲ್ಲಿ ಅಟ್ಲೀಸ್ಟ್ ನನಗೆ 24 ವರ್ಷ ಆಗೋಯ್ತು. ಅದ್ರ ಹಿಂದೆ ನಾನು ಯಾವ ಎಕ್ಸಾಮ್ ಅದಾದ್ಮೇಲೆ ಬರೀಲ್ಲ ನಾನು ಎಕ್ಸಾಮ್, ಆ ತರ ಎಕ್ಸಾಮ್. ಅದೇ ನನಗೆ ಬರುತ್ತೆ ಒಂದ್ಸಲ, ಓ ನಾಳೆ ಎಕ್ಸಾಮ್ ಇದೆ, ನಾಳೆ ನಂತರ ನಾನು ಏನು ಓದಿಲ್ಲ, ನಾನು ಏನು ಪ್ರಿಪ್ರೇಷನ್ ಮಾಡಿಲ್ಲ, ನಾನು ಇಷ್ಟಿಷ್ಟು ವಿಷಯಗಳಿದೆ, ಸೊ ಏನ್ ಬರಿತೀನಿ ನಾನು, ಭಯ ಆಗತ್ತೆ ಹೃದಯದಲ್ಲಿ. ಇದು ಹೃದಯ ಡವ ಡವ ಅಂತ ಹೊಡೆಯುತ್ತೆ. ನಿಜವಾಗ್ಲೂ ಅನುಭವ ಆಗುತ್ತೆ, ತುಂಬಾ ಇದಾಗುತ್ತೆ. ಆಮೇಲೆ ಏನೋ ಕೃಷ್ಣ ಕೃಪೆ, ಎಚ್ಚರ ಆದ್ಮೇಲೆ, ಆಗ್ಲೇ ಮಧ್ಯರಾತ್ರಿ ಆ ಕನಸು ಎಚ್ಚರ ಆದ್ಮೇಲೆ ಎಕ್ಸಾಮ್ ಇಲ್ಲ. ಸೊ ಅಷ್ಟು ಆ ರೀತಿ ಕನಸು ಅಂದಾಗ, ಕನಸು ಇದ್ದಾಗ ನಮ್ಗೆ ಅದು ನಿಜವೇನೋ ಅನ್ಸುತ್ತೆ. ಅದು ಎಷ್ಟು ವರ್ಷಗಳ ಹಿಂದೇನೋ ಯಾವ ಅನುಭವನೋ ಏನೋ ಅದು ಬರೋದು ಆತರ. ಇಲ್ಲಾಂದ್ರೆ ಒಂದೊಂದ್ಸಲ ಈ ತರ ಹುಲಿ, ಸಿಂಹ, ಈ ತರ ನಮಗೂ ಎಲ್ಲರಿಗೂ ಅನುಭವ ಇರುತ್ತೆ. ಏನಾದ್ರೂ ಒಂಥರ ಈ ತರ ಒಂದು ಪ್ರಾಣಿ ಅದು ನಮ್ಮ ಹಿಂದೆ ಬೆನ್ನಟ್ಟಿ ಬರ್ತಾ ಇದೆ ಅಂತನೋ, ಇಲ್ಲಾಂದ್ರೆ ನಾನು ಮೇಲೆ ಇಲ್ಲೊಂದು ಬಿಲ್ಡಿಂಗ್ ಇಂದ
ಕೆಳಗೆ ಬೀಳ್ತಾ ಇದೀನಿ, ಒಂದ್ಸಲ ಅನ್ಸುತ್ತೆ ನೀನು ಕೆಳಗೆ ಬೀಳ್ತಾ ಇದೀನಿ, ತುಂಬಾ ಅನ್ಕೊಳ್ಳಿ ಎಷ್ಟು ಭಯ ಆಗುತ್ತೆ, ಗಾಬರಿ ಆಗುತ್ತೆ. ಆದ್ರೆ ಭಗವತ ಕೃಪೆ ಆ ಕನಸಿನಲ್ಲಿ ಮಧ್ಯದಲ್ಲಿ ತುಂಬಾ ಒಂದು ಕ್ಲೈಮ್ಯಾಕ್ಸ್ ಹೋದಾಗ ನಮಗೆ ಜಾಗೃತಿ ಆಗ್ಬಿಡುತ್ತೆ. ಜಾಗೃತಿ ಆದಾಗ ಯಾವಾಗ ಎಕ್ಸಾಮ್ ಇಲ್ಲ, ಯಾವ ಅಲ್ಲಿ ಕೆಳಗೆ ಬೀಳೋ ಒಂದು ಕೈಕಾಲು ಮುರ್ಕೊಳ್ಳೋ ಇದು ಇಲ್ಲ, ಯಾವ ಇಲ್ಲಿ ಪ್ರಾಣಿಗಳು, ಯಾವ ಪಿಶಾಚಿ, ಒಂದ್ಸಲ ಭೂತಗಳು ಬರ್ಬೋದು. ಸೊ ಇದೆಲ್ಲ ಅನುಭವ. ಸೊ ಯಾವುದು ಇಲ್ಲಪ್ಪ ತಕ್ಷಣಕ್ಕೆ ಒಂದು ಇಷ್ಟು ಇಲ್ಲ. ಸೊ ಆಕ್ಚುಲಿ ನಮಗೆ ಕನಸು ಬರುತ್ತೆ. ಸೊ ಕನಸು ಬಂದಾಗ ಆ ಅನುಭವ ಅದು ನಿಜವಾಗ್ಲೂ ಆಗುತ್ತೆ. ಆದ್ರೆ ಅದು ನಿಜನಾ? ಅದು ಅಲ್ಲ, ಅದು ನಿಜ ಅಲ್ಲ. ಅದು ಎಷ್ಟಿದ್ರು ಕನಸು. ಅದು ಕನಸು, ಅದು ನಿಜ ಸಂಗತಿ ಅಲ್ಲ. ಅದು ಸುಮ್ಮನೆ ಅದು ನಮ್ಮ ಮಾನಸಿಕ ಕಲ್ಪನೆ. ಮನಸ್ಸಿನಲ್ಲಿ ಏನೋ ಒಂದು ಹಿಂದೆ ನೆನಪು, ಆ ಇಚ್ಛೆ, ಅದರ ಒಂದು ಅನುಭವ, ಅದು ನಡೆಯುವುದು. ಇಲ್ಲ, ವಾಸ್ತವವಾಗಿ ಅದು ಆಗ್ಲಿಲ್ಲ. ಅದು ಆ ಸಂಗತಿ ಆಗ್ಲಿಲ್ಲ ನನಗೆ. ನಾನು ಈಗ ನಾಳೆ ಎಕ್ಸಾಮ್ ಬರೀಬೇಕು, ನಾನು ಇಲ್ಲ, ನನಗೆ ಎಕ್ಸಾಮ್, ಯಾವ ಎಕ್ಸಾಮ್ ಇಲ್ಲ, ನಾನು ಯಾವ ಎಕ್ಸಾಮ್ ಇಲ್ಲೂ ನಾನು ಶಾಲಾ ಕಾಲೇಜಲ್ಲೂ ಓದ್ತಾ ಇಲ್ಲ. ನನಗೆ ಎಕ್ಸಾಮ್ ಇವಾಗ ಇರೋದಕ್ಕೆ ನನಗೆ ಈ ರೀತಿ ಎಕ್ಸಾಮ್, ಈ ರೀತಿ ನಾವು ಹೇಳ್ತಾ ಇರೋ, ನಾವು ಸ್ಕೂಲು ಕಾಲೇಜಲ್ಲಿ ನಾವು ಕಲಿಯೋತರ ಎಕ್ಸಾಮ್ ಇಲ್ಲ. ಇದು ಎಷ್ಟೋ ವರ್ಷಗಳಾಯ್ತು. ಇಲ್ಲ ಅಂದ್ರೆ ಇಲ್ಲಿ ನಾನು ಮಲಗಿದ್ದೇನೆ, ಆರಾಮಾಗಿ ಮಲಗಿದ್ದೇನೆ ನಮ್ಮ ಮನೆಯಲ್ಲಿ, ನಮ್ಮ ಒಂದು AC ರೂಮು, ಇಲ್ಲಾಂದ್ರೆ ಇನ್ನೊಂದು ಆಶ್ರಮದಲ್ಲಿ ನಾನು ಅಷ್ಟು ಆರಾಮಾಗಿ ನನ್ನೊಂದು ರೂಮ್ ನಂದೇ ಇದು ಎಷ್ಟೆಷ್ಟೋ ರೀತಿಗೆ ನಾವು ಆರಾಮಾಗಿದ್ದೇವೆ. ಆದ್ರೆ ನಮಗೆ ಅನುಭವ ಆಗುತ್ತೆ, ಯಾರೋ ನಮ್ಮನ್ನು ಬೆನ್ನಟ್ಟಿ ಬರ್ತಾ ಇದ್ದಾರೆ, ಎಲ್ಲೋ ಕಾಡಿನ ಮಧ್ಯದಲ್ಲಿದ್ದೇನೆ ನಾನು, ಯಾರು ನನಗೆ ರಕ್ಷಣೆ ಕೊಡೋರಿಲ್ಲ ನನಗೆ. ನಿಜವಾಗ್ಲೂ ನನಗೆ ಆತರ ಅನುಭವ ಆಗುತ್ತೆ. ಸೊ ಇದು ಮನಸ್ಸಿನ ಒಂದು ಸೃಷ್ಟಿ ಆತರ ಸ್ವಪ್ನ ಆತರ ಮಾಡುತ್ತೆ. ಸೊ ಇದು ನಿಜ ಅಲ್ಲ ಇದು. ಸೊ ಹೇಳ್ತಾರೆ ಹೀಗೆ ಒಬ್ಬ ವ್ಯಕ್ತಿ, ಕೆಲವು ಜನ ಮಲಗ್ತೇವೆ. ಸೊ ಇಲ್ಲಿ ಮಲಗಿದಾಗ ಈ ತರ ಕನಸಲ್ಲಿ ನಮ್ಗೆ ತುಂಬಾ ಭಯ ಆದ್ರೆ ನಾವು ಕನಸಲ್ಲೇ ನಾವು ಏನಾದ್ರು ಹೇಳ್ತಾ ಇರ್ಬೋದು, ನಾವು ಹೇಳ್ತಾ ಇರ್ಬೋದು, ಅಯ್ಯೋ ಹುಲಿ 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 ಹುಲಿ, ಅಯ್ಯೋ ನನಗೆ ಕಾಪಾಡಿ ಕಾಪಾಡಿ ಕಾಪಾಡಿ. ಆದ್ರೆ ಹುಲಿ ಇಲ್ಲ, ಆದ್ರೆ ನನಗೆ ಆ ತರ ಕನಸೆಲ್ಲ ಆಗ್ತದೆ. ಸೊ ನನ್ನ ಪಕ್ಕದಲ್ಲಿರೋರು ಯಾರು ಎಚ್ಚರಗೊಂಡ್ರಾಗ ನನ್ನನ್ನು ಇಟ್ಕೊಂಡು ಎಲ್ಲಿ ಹುಲಿ, ಯಾವ ಹುಲಿ? ಯಾಕಂದ್ರೆ ಅವರು ಎಚ್ಚರಿಕೆಯಲ್ಲಿದ್ದಾರೆ, ಅವರು ನಿಜವಾದ ಸತ್ಯದಲ್ಲಿದ್ದಾರೆ. ಆದ್ರೆ ನಾನು ಕನಸುಗಾರ ಆಗಿರೋದ್ರಿಂದ ನನಗೆ ಅದರ ಒಂದು ವಾಸ್ತವಿಕ ಇದರ ಅನುಭವ ಇಲ್ಲ. ಸೊ ನಾವು ಶಿಲ ಪ್ರಭುಪಾದರು ಇಲ್ಲಿ ಭಾಗವತ ಈ ಶುಕಮುನಿಗಳು ಉದಾಹರಣೆ ಕೊಡ್ತಾ ಇರೋದು, ಇದು ಆಕ್ಚುಲಿ ನಮ್ಮ ಸ್ಥಿತಿ, ನಮ್ಮ ಪ್ರತಿಯೊಬ್ಬರ ಸ್ಥಿತಿ. ನಾವು ಈ ಬದ್ಧಾತ್ಮರು, ನಾವು ಶುದ್ಧ ಪ್ರಜ್ಞೆಯಲ್ಲಿರುವ ಶುದ್ಧ ಜೀವಿಗಳು. ಆದರೆ ಈಗ ನಮ್ಮ ಸ್ಥಿತಿ ಅದಲ್ಲ. ನಮ್ಮ ಸ್ಥಿತಿ ಈಗ ತುಂಬಾ ನಮಗೆ ಭಯ ಇದೆ, ತುಂಬಾ ಏನಾಗ್ತಾ ಇದೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಇದು ಹೇಳ್ತಾರೆ, ಇದು ಯಾಕೆ ಆಗ್ತಾ ಇದೆ ಅಂದ್ರೆ ಈ ಶ್ಲೋಕದಲ್ಲಿ ಉತ್ತರ. ಆತ್ಮಮಾಯಾಮೃತೆ ರಾಜನ್. ಆತ್ಮಮಾಯ, ಇಲ್ಲಿ ಆತ್ಮ ಅಂದ್ರೆ ಇಲ್ಲಿ ಕೃಷ್ಣನ ಸೂಚಿಸ್ತಾ ಇರೋದು. ಆತ್ಮ, ನಿಜವಾದ ಆತ್ಮ ಅಂದ್ರೆ ಕೃಷ್ಣನೇ, ಅವನ ಅಂಶವಾಗಿ ನಾವು ಕೂಡ ಆತ್ಮ, ಅವನು ಪರಮಾತ್ಮ ಕೂಡ ಅವನು. ಸೊ ಎಲ್ಲವೂ ಕೂಡ ಅವನೇ. ಸೊ ಇಲ್ಲಿ ಆತ್ಮಮಾಯ ಅಂದ್ರೆ ಕೃಷ್ಣನ ಬಹಿರಂಗ ಶಕ್ತಿಯನ್ನು ಸೂಚಿಸ್ತಾ ಇರೋದು. ಆತ್ಮಮಾಯ ಋತೆ ರಾಜನ್. ಸೊ ಶಿಲ ಪ್ರಭುಪಾದರು ಇದನ್ನ ಹೇಳ್ತಾ ಇರೋದು. ಮೊದಲನೇ ಸ್ಕಂದದಲ್ಲಿ ನಾವು ವೇದವ್ಯಾಸರ ಒಂದು ಇದರಲ್ಲಿ ಅವರು ಹೇಗೆ ನಾರದ ಮುನಿಗಳಿಂದ ಉಪದೇಶಗಳು ಪಡೆದ್ಮೇಲೆ ಅವರು ಧ್ಯಾನದಲ್ಲಿ ಕುತ್ಕೊಂಡ್ರು. ಧ್ಯಾನದಲ್ಲಿ ಕುತ್ಕೊಂಡ್ಮೇಲೆ ಅವರಿಗೆ ಭಗವಂತನ ದರ್ಶನ ಆಯ್ತು. ಮತ್ತೆ ಭಗವಂತನ ದರ್ಶನ ಜೊತೆಗೆ ಅವನ ಬಹಿರಂಗ ಶಕ್ತಿ, ಅದರ ದರ್ಶನ ಆಯ್ತು. ಮತ್ತೆ ಅದರ ಹಿಂದೆ ಜೀವಿಗಳು ಕಾಣಿಸ್ತು. ಸೊ ಇದು ನಾವು 3-4 ಶ್ಲೋಕದಲ್ಲಿ ಅಲ್ಲಿ ನೋಡ್ತೇವೆ. ಯಯಾ ಸಮ್ಮೋಹಿತ ಜೀವೋ ಆತ್ಮಾನಂ ತ್ರಿಗುಣಾತ್ಮಕಂ. ಆಮೇಲೆ ಪರೋಪಿ ಮನುತೆ ಅನರ್ಥಂ ತತ್ಕೃತಂ ಚಾದಿ ಪದ್ಯತೆ. ಸೊ ಪರೋಪಿ ಮನುತೆ ಅನರ್ಥ. ಆಕ್ಚುಲಿ ಪರ, ನಾವು ಕೃಷ್ಣನೇ ಇಲ್ಲೂ ಹೇಳ್ತಾರೆ ಪರ ಅಂತ ಶ್ಲೋಕ. ಪರಸ್ಯ ಅನುಭವಾತ್ಮನಃ. ಪರಸ್ಯ ಅನುಭವಾತ್ಮನ ಅಂದ್ರೆ ನಾವು ಪರ. ಕೃಷ್ಣ ಹೇಗೆ ಪರನು, ಕೃಷ್ಣ ಹೇಗೆ ಶುದ್ಧ ಪ್ರಜ್ಞೆಯಲ್ಲಿದ್ದಾನೆ, ಹಾಗೆ ನಾವು ಕೂಡ ಈ ಮಾಯ ಪ್ರಜ್ಞೆಯಿಂದ ಪರ. ಪರೋಪಿ ಮನುತೆ ಅನರ್ಥಂ ತತ್ಕೃತಂ ಚಾದಿ ಪದ್ಯತೆ. ನಾವು ಪರನಿದ್ರು ಕೂಡ ನಾವು ಆದ್ರೆ ಈಗ ಅಪರ ಆಗಿದೆ. ನಾವು ಆ ಕೃಷ್ಣನ ಶಕ್ತಿಗೆ ಒಳಗಾಗಿ ನಾವು ಅದರ ಅಧೀನವಾಗಿ ನಾವು ನಮ್ಮ ಅಸ್ತಿತ್ವವನ್ನು ಮರ್ತೋಗ್ಬಿಟ್ಟಿದ್ದೇವೆ. ನಮ್ಮ ಅಸ್ತಿತ್ವ, ನಾನು ಯಾರು, ನಾನು ಕೃಷ್ಣನ
ನಿತ್ಯ ಸೇವಕ. ಇಷ್ಟೇ ನಮ್ಮ ಗುರುತು, ಇಷ್ಟೇ. ಬಹಳ ಚೆನ್ನಾಗಿ ಶಿಲ ಪ್ರಭುಪಾದರು ಹೇಳ್ತಾರೆ, ಇದೇ ನಮ್ಮ ಕಾರಣ ನಾವ್ ಯಾಕೆ ಭೌತಿಕ ಜಗತ್ತಲ್ಲಿದ್ದೇವೆ. ನಾವು ಕ್ಷಣ ಕ್ಷಣಕ್ಕೆ ಮತ್ತೆ ನಮ್ಮ ಗುರುತು, ನಾನು ಕೃಷ್ಣನ ನಿತ್ಯ ಸೇವಕ, ನಾನು ಕೃಷ್ಣನ ನಿತ್ಯ ಸೇವಕ, ನಾನು ಕೃಷ್ಣನ ನಿತ್ಯ ಸೇವಕ. ಈ ಒಂದು ನೆನಪಿನಲ್ಲಿ ನಾನು ಕ್ಷಣ ಕ್ಷಣಕ್ಕೆ ನಾನು ನಿಂತ್ಕೊಂಡ್ರೆ, ಮತ್ತೆ ನನ್ನ ಪ್ರಜ್ಞೆ ಸ್ಥಾಪಿತವಾದರೆ ನನಗೆ ಮಾಯೆ ಇಲ್ಲ. ಅಷ್ಟೇ, ಅಷ್ಟೇ ಇರೋದು. ನಾನು ಈ ಪ್ರಜ್ಞೆಯಲ್ಲಿಲ್ಲ. ನಾನು ನಾನು ಪ್ರಜ್ಞೆಯಲ್ಲಿ ಏನಂದ್ರೆ, ನಾನೇ ಕೃಷ್ಣ, ನಾನು ಕೃಷ್ಣನ ರೀತಿಯ ನಾನು ಕೂಡ ಆನಂದಿಸ್ಬೇಕು, ಭಕ್ತನಾಗ್ಬೇಕು, ನಾನು ಕೂಡ ನಿಯಂತ್ರಿಸ್ಬೇಕು. ಯಾಕೆ ಕೃಷ್ಣ, ನಾನು ಯಾಕೆ ಅದೇ ರೀತಿ ನಾನು ಕೂಡ ಪ್ರಭುತ್ವ ಮಾಡಬಾರ್ದು. ಸೊ ಇದು ನನ್ನ ಇಚ್ಛೆ ಇದು. ಸೊ ಹಾಗಾಗಿ ಹೇಳ್ತಾರೆ ಇಲ್ಲಿ, ಅದು ನಾನು ಆ ಇಚ್ಛೆ ಬಂದಾಗ, ಆ ಇಚ್ಛೆಯೇ ಕಾರಣ ನನ್ನ ಈ ಇಚ್ಛೆ. ಯಾಕಂದ್ರೆ ಕೃಷ್ಣನು ಪೂರ್ಣ ಸ್ವತಂತ್ರನು, ಕೃಷ್ಣ ಪೂರ್ಣ ಸ್ವತಂತ್ರನು, ಸ್ವರಾಟ್. ತೇನೇ ಬ್ರಹ್ಮ ಹೃದಯ ಆದಿಕವೇ ಮುಖ್ಯಂತ್ಯ ಸೂರಯ ಜನ್ಮಾದ್ಯಸ್ಯೇತ ಅನ್ವಯ ಇತರಶ್ಚ ಅರ್ಥೇಶು ಅಭಿಘ್ನ ಸ್ವರಾಟ್. ಕೃಷ್ಣ ಪೂರ್ಣ ಸ್ವತಂತ್ರನು. ಸೊ ಹಾಗೆ ಅವನ ಅಂಶನಾಗಿದ್ದರಿಂದ ನಮಗೂ ಕೂಡ ಆ ಒಂದು ಸ್ವಲ್ಪ ಇದಿದೆ, ಸ್ವತಂತ್ರ ಇದೆ, ಆ ಸ್ವರಾಟ್. ಸೊ ಆ ಸ್ವತಂತ್ರವನ್ನು ನಾನು ದುರುಪಯೋಗ ಪಡೆಯುವ ಒಂದು ಸಾಧ್ಯತೆ ಯಾವಾಗಲೂ ಇದೆ. ಸೊ ಅದರಿಂದ ನಾನು ಪ್ರಭಾವಿತನಾಗಿ ಹಾಗೆ ನಾನು ಯಾಕೆ ಕೃಷ್ಣನ ಹಾಗೆ ನಾನು ಪ್ರಭುತ್ವವನ್ನು ಸಾಧಿಸಬಾರದು, ನಾನು ಕೂಡ ಯಾಕೆ ಒಬ್ಬ ಆ ಒಂದು ಬಂದಿದ ತಕ್ಷಣ ಆ ಇಚ್ಛೆ, ಅದೇ ಪಾಪದ ಇಚ್ಛೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೇನು ಇಲ್ಲ. ಸಿನ್ಫುಲ್ ವಿಲ್ ಆಫ್ ದ ಲಿವಿಂಗ್ ಎಂಟಿಟಿ, ಪಾಪದ ಇಚ್ಛೆ ಅದು ಬಂದಿದ್ದೆ ಕೃಷ್ಣನ ಬಹಿರಂಗ ಶಕ್ತಿ ಇದೆ. ಕೃಷ್ಣನು ಅದನ್ನು ಸಾಧ್ಯಪಡಿಸ್ತಾನೆ. ಇಲ್ಲಾಂದ್ರೆ ಆಕ್ಚುಲಿ ಈ ದೇಹ ಏನು, ನನಗೆ ಏನು, ಇದಕ್ಕೆ ಸಂಬಂಧವೇ ಇಲ್ಲ, ಏನು ಸಂಬಂಧ ಇಲ್ಲ. ಇವಾಗ ನಾವು ಇಲ್ಲಿ ನಮ್ಮ ಪಕ್ಕದಲ್ಲಿ ಕಂಪ್ಯೂಟರ್ ಇದೆ, ಒಂದು ಪುಸ್ತಕ ಇದೆ, ಇನ್ನೊಂದು ಏನಾದ್ರೂ ಇದೆ ಇಲ್ಲಿ ಪಕ್ಕದಲ್ಲಿ, ಇದಕ್ಕೆ ನನಗೆ ಏನೋ ಗುರ್ತಿಸ್ಕೊಳ್ತಾ ಇಲ್ಲ ನಾನು. ಇಲ್ಲಿ ಹಿಂದೆ ಗೋಡೆ ಇದೆ, ನನಗೆ ಇಲ್ಲೇನೋ ಇನ್ನೂ ಸಾಕೆಟ್ ಇದೆ, ಇನ್ನೊಂದಿದೆ, ಎಲ್ಲ ಇದೆ. ಆದ್ರೆ ನಾನು ಈ ಇದಕ್ಕೆ ಗುರ್ತಿಸ್ಕೊಳ್ತಾ ಇದ್ದೇನೆ. ಇಷ್ಟು ಗಟ್ಟಿಗೆ ಗುರ್ತಿಸ್ಕೊಳ್ತಾ ಇದ್ದೇನೆ ಅಂದ್ರೆ ನಾನು ಇದರಿಂದ ನನಗೆ ನನ್ನ ಅಸ್ತಿತ್ವ ಇದೆ ಅಂತಾನು ಕೂಡ ನನಗೆ ಗೊತ್ತಾಗ್ತದೆ. ಭಗವದ್ಗೀತೆ ಕೃಷ್ಣನ ಮಾತುಗಳು, ಇಲ್ಲ ಭಾಗವತ, ಇಲ್ಲಿ ಕೃಷ್ಣನ ಶುದ್ಧ ಭಕ್ತರು ಹೇಳ್ತಾ ಇರೋ ಈ ವಿಷಯಗಳು, ಇಲ್ಲ ಆಚಾರ್ಯರು ಅವರು ಮಾತಾಡಿದಾಗ ಕೇಳೋದ್ರಿಂದ ಅವಾಗಿಂದ ನಮ್ಗೆ ಒಂದೇನೋ ಒಂದು ಸ್ವಲ್ಪ ಸುಳಿವು ಸಿಗ್ತಾ ಇದೆ ನನಗೆ. ಓ ಹೌದು, ನಾನು ಈ ದೇಹ ಅಲ್ಲ, ನಾನು ಈ ದೇಹದಲ್ಲಿ ಸಿಕ್ಕಿ ಬಿದ್ದಿರುವ ಚೇತನಾತ್ಮ, ನಾನು ಇಲ್ಲಿ ಕನಸು ಕಾಣ್ತಾ ಇದ್ದೇನೆ ನಾನು. ಇದೆಷ್ಟು ಪ್ರಬಲವಾಗಿ ಇದೆ ಇದು ಬಹಿರಂಗ ಶಕ್ತಿ ಅಂದ್ರೆ ಇದು. ಯಾಕಂದ್ರೆ ಇದು ಭಗವಂತನ ಇಚ್ಛೆಯಿಂದ ನಡೀತಾ ಇದೆ. ದೈವೀಯೇಷ ಗುಣಮಯಿ ಮಮ ಮಾಯಾ ದುರತ್ತೆಯ ಮಾಯಾ ಮಾಮ್ಯೇವ ಯೇ ಪ್ರಪದ್ಯಂತೆ ಮಾಯಾ ಮೀತಾಂ ತರಂತಿತೆ. ಬಹಳ ಕಷ್ಟ ಇದರಿಂದ ಹೊರಗೆ ಬರೋದು. ಆದರೆ ನಾನು ಯಾಕೆ ಬಂದೆ ಅಂದ್ರೆ ನಾನು ನನ್ನ ಈ ರೀತಿಯ ಪಾಪಪೂರಿತ ಇಚ್ಛೆಯಿಂದ ನಾನು ಬಂದೆ. ಇಲ್ಲ ಅಂದ್ರೆ ಶಿಲ ಪ್ರಭುಪಾದರು ಬಹಳ ಚೆನ್ನಾಗಿ ಹೇಳ್ತಾರೆ, ಏನು ಹೆದರೋದ್ ಬೇಡ, ಏನು ಚಿಂತೆ ಮಾಡೋದ್ ಬೇಡ, ಆತ್ಮ ಯಾವಾಗಲೂ ಕೂಡ ಮುಕ್ತನೇ. ಸೊ ಯಾವಾಗಲೂ ಅದು ಪರಿಶುದ್ಧ ಸ್ಥಿತಿಯಲ್ಲೇ ಇದೆ. ಆದ್ರೆ ಯಯಾ ಸಮ್ಮೋಹಿತ ಜೀವ ಆತ್ಮಾನಂ ತ್ರಿಗುಣಾತ್ಮಕಂ, ಈ 3 ಗುಣಗಳಿದೆ, ಸತ್ವ ರಜಸ್ಸು ತಮಸ್ಸು. ಇದರ ಪ್ರಭಾವದಿಂದ ನಾವು ಈಗ ಈ ರೋಗ ಪೀಡಿತವಾಗಿ ನಾವು ಈ ತರ ದೇಹಕ್ಕೆ ಗುರ್ತಿಸ್ಕೊಳ್ತಾ ಇದ್ದೀವಿ. ದೇಹಕ್ಕೆ ಗುರ್ತಿಸ್ಕೊಂಡು ನಾವು ಹೇಗೆ ನಾವು ಚಟುವಟಿಕೆಗಳು ಮಾಡ್ತೇವೆ ಅಂತ ಈಗ ಮತ್ತೆ ಶ್ಲೋಕಗಳಲ್ಲಿ ಅಹಂ ಮಮ, ನಾನು ನನ್ನದು ಇದೆ ಇದರ ರೋಗದ ಲಕ್ಷಣಗಳು. ಅದನ್ನು ನೋಡೋಣ ನಾವು. ಸೊ ಇದರ ಕನಸದೆ ಶಿಲ ಪ್ರಭುಪಾದರು ಈ ರೀತಿ ಹೇಳೋದು. ಇನ್ನೊಂದು ಉದಾಹರಣೆಗೆ ಚಂದ್ರ ಆಕ್ಚುಲಿ ಮೋಡದ ಮೇಲಿದೆ, ಚಂದ್ರ ಹಾಗೆ ಇರುತ್ತೆ. ಆದ್ರೆ ಮೋಡಗಳಿರೋ ಕಾರಣ ಆ ಮೋಡಗಳು ಅದನ್ನು ಮುಚ್ಚಿ, ಆ ಮೋಡಗಳ ಪ್ರಭಾವದಿಂದ ಚಂದ್ರನು ಏನೋ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇದೆ, ಆ ಚಲನೆಯಲ್ಲಿದೆ ಅನ್ಸುತ್ತೆ. ಹಾಗೆ ಚಂದ್ರ ಹಾಗೆ ಇರುತ್ತದೆ. ಆದ್ರೆ ಮೋಡಗಳ ಚಲನೆಯಿಂದ ನಮಗೆ ಆತನ ಅನ್ಸುತ್ತೆ. ಆಕ್ಚುಲಿ ಹೇಳ್ತಾರೆ ಅದೇ ರೀತಿಯಲ್ಲಿ ನಮ್ಮ ಅಸ್ತಿತ್ವ, ಈ ದೇಹ ಇರೋದ್ರಿಂದ ನಮಗೆ ಈ ದೇಹಕ್ಕೆ ಒಳಗಾದ ನೋವು ಇದರ ನಮಗೆ ಅನುಭವ. ಆಕ್ಚುಲಿ ಹೇಳ್ತಾರೆ ಇದು ನಮಗಿಲ್ಲ. ಈ ನೋವು ನಮ್ಗನ್ಸುತ್ತೆ, ಈ ದೇಹದ ಇದರಲ್ಲಿ ಭಾವನೆಯಲ್ಲಿ ಎಷ್ಟು ನೋವಿದೆ, ಎಷ್ಟು ಕಷ್ಟ ಇದೆ. ಆಕ್ಚುಲಿ ಆತ್ಮಗೆ ಇದು ಏನು ಇಲ್ಲ ಅಂತ.
ಇದು ದೇಹಕ್ಕೆ ಇರೋದಿದು. ಸೊ ದೇಹಕ್ಕೆ ಇರೋದ್ರಿಂದ ನಾನು ಕೂಡ ದೇಹಕ್ಕೆ ಗುರುತಿಸ್ಕೊಳ್ಳೋದ್ರಿಂದ ನನಗೂ ಕೂಡ ಆ ತರ ಅನುಭವ ಆಗ್ತಾ ಇದೆ. ಆ ತರ ಒಂದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇದೆಲ್ಲ ಆಕ್ಚುಲಿ ದೇಹದ ಲಕ್ಷಣಗಳು. ಇದೆಲ್ಲ 3 ಗುಣದ ಪ್ರಭಾವದಲ್ಲಿ ನಡೆಯುವಂಥದ್ದು. ಇಲ್ಲಾಂದ್ರೆ ನಾನು ಶುದ್ಧಾತ್ಮನಾಗಿ ನನಗೆ ಇದು ಯಾವುದರ ಇದು ಕೂಡ ಇಲ್ಲ, ನನಗೆ ಯಾವ ಸೋಕು ಕೂಡ ಇಲ್ಲ, ನನಗೆ ಯಾವಾಗಲೂ ಆತ್ಮ ಪರಿಶುದ್ಧತೆ. ಆದ್ರೆ ಏನ್ ಮಾಡೋದು, ಇಲ್ಲಿ ಸಿಕ್ಕಿ ಬಿದ್ದಿದ್ದೇವೆ ನಾವು. ಸೊ ಇದಕ್ಕೆ ನಾವು ಈಗ ಅರ್ಜುನನು ಹೇಳಿದಾಗ ಕೃಷ್ಣನಿಗೆ ನೋವಾಗುತ್ತೆ ನನಗೆ. ನಮ್ಮ ತಂದೆ, ನಮ್ಮ ಅಜ್ಜ ಭೀಷ್ಮ ಪಿತಾಮಹರು, ನನ್ನ ಗುರು ಭೀಷ್ಮ ದ್ರೋಣರು ಅವರು ಅಂತ್ಯ ಆದಾಗ ನಂಗೆ ನೋವಾಗುತ್ತೆ. ಸೊ ಕೃಷ್ಣ ಹೇಳ್ತಾರೆ, ತಾಮ್ ಸ್ಥಿತಿಕ್ಷಸ್ವ ಭಾರತ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ, ಶೀತೋಷ್ಣ ಸುಖ ದುಃಖದ, ಆಗಮ ಅಪಾಯಿನೋ ಅನಿತ್ಯ, ತಾಮ್ ಸ್ಥಿತಿಕ್ಷಸ್ವ ಭಾರತ. ಸೊ ಇದು ನಿತ್ಯವಲ್ಲ, ಇದು ಶಾಶ್ವತವಲ್ಲ, ಇದು ಬರುತ್ತೆ ಹೋಗುತ್ತೆ. ಭೌತಿಕವಾಗಿ ಯಾವ ಒಂದು ಇದು ಕೂಡ ಶಾಶ್ವತ ಅಲ್ಲ. ಸೊ ಅದೇ ರೀತಿಯಲ್ಲಿ ದೇಹ ಕೂಡ ಇವಾಗ ಸಿಕ್ಕಿದೆ ನನಗೆ, ಈಗ ಸಿಕ್ಕಿದೆ ಈ ದೇಹ. ಯಾವ್ಯಾವ ರೀತಿ ದೇಹ ಸಿಗುತ್ತೆ ಅದೇ ಬರೋ ಶ್ಲೋಕದಲ್ಲಿ ಅದರ ಬಗ್ಗೆ ವಿವರಣೆ ಇದೆ. ಬೇರೆ ಬೇರೆ ರೀತಿಯ ದೇಹಗಳು, ಯಾಕಂದ್ರೆ ನಮ್ಮ ಇಚ್ಛೆಗಳು ಆ ರೀತಿಯ ಇಚ್ಛೆಗಳಿದೆ. ಸೊ ಅದಕ್ಕೆ ಸರಿಯಾಗಿ ನಮ್ಮ ಕನಸಿನಲ್ಲಿ ನಮಗೆ ಸಿಗುವಂತ ದೇಹಗಳು, ಕನಸಿನಲ್ಲಿ ನಾವು ಅನುಭವಿಸುವ ಒಂದು ಸನ್ನಿವೇಶಗಳು ನಮಗೆ ಸೃಷ್ಟಿಯಾಗುತ್ತೆ. ಸೊ ನೆಕ್ಸ್ಟ್ ಶ್ಲೋಕ ನೋಡೋಣ. 2-3 ಶ್ಲೋಕ ಮುಗಿಸ್ಬೇಡ, ಮತ್ತೆ ಏನಾದ್ರು ಡಿಸ್ಕಷನ್. ಬಹುರೂಪ ಇವ ಭಾತಿ, ಬಹುರೂಪ ಇವ ಭಾತಿ, ಮಾಯೆಯ ಬಹುರೂಪಯ, ಮಾಯೆಯ ಬಹುರೂಪಯ, ರಮಮಾಣೋ ಗುಣೇಶ್ವಸ್ಯ, ರಮಮಾಣೋ ಗುಣೇಶ್ವಸ್ಯ, ಮಮಾಹಂ ಇತಿ ಮನ್ಯತೆ, ಮಮಾಹಂ ಇತಿ ಮನ್ಯತೆ. ಬಹುರೂಪ ಇವ ಭಾತಿ, ಬಹುರೂಪ ಇವ ಭಾತಿ, ಮಾಯೆಯ ಬಹುರೂಪಯ, ಮಾಯೆಯ ಬಹುರೂಪಯ, ರಮಮಾಣೋ ಗುಣೇಶ್ವಸ್ಯ, ರಮಮಾಣೋ ಗುಣೇಶಸ್ಯ, ಮಮಾಹಂ ಇತಿ ಮನ್ಯತೆ, ಮಮಾಹಂ ಇತಿ ಮನ್ಯತೆ. ಬಹುರೂಪ, ಅನೇಕ ರೂಪಗಳು, ಅನೇಕ ರೂಪಗಳು, ಇವ ಇರುವಂತೆ, ಆಭಾತಿ ಆಭಾತಿ ವ್ಯಕ್ತವಾಗುತ್ತಾನೆ, ವ್ಯಕ್ತವಾಗುತ್ತಾನೆ, ಮಾಯೆಯ ಬಹಿರಂಗ ಶಕ್ತಿಯ ಪ್ರಭಾವದಿಂದ, ಬಹಿರಂಗ ಶಕ್ತಿಯ ಪ್ರಭಾವದಿಂದ, ಬಹುರೂಪಯ ಬಹುರೂಪಯ ಅಸಂಖ್ಯ ರೂಪಗಳ, ಅಸಂಖ್ಯ ರೂಪಗಳ, ರಮಮಾಣಃ ರಮಮಾಣಃ ಅದಿರುವಂತೆ ಅನುಭವಿಸುತ್ತಾ, ಅದಿರುವಂತೆ ಅನುಭವಿಸುತ್ತಾ, ಗುಣೇಶು ಗುಣೇಶು ವಿಭಿನ್ನ ಗುಣಗಳಲ್ಲಿ, ಅಸ್ಯಾಹ ಬಹಿರಂಗ ಶಕ್ತಿಯ, ಮಮ ನನ್ನದು, ಅಹಂ ನಾನು, ಇತಿ ಹೀಗೆ ಮನ್ಯತೆ ಚಿಂತಿಸುತ್ತಾನೆ. ಅನುವಾದ ಮತ್ತೆ ಭಾವಾರ್ಥ ಶಿಲ ಪ್ರಭುಪಾದರಿಂದ. ಶಿಲ ಪ್ರಭುಪಾದ ಜಯವಾಗಲಿ. ಮಾಯೆಯಿಂದ ಆವೃತನಾದ ಜೀವಿಯು ಭಗವಂತನ ಬಹಿರಂಗ ಶಕ್ತಿಯು ನೀಡಿದ ನಾನಾ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಐಹಿಕ ಪ್ರಕೃತಿ ಗುಣಗಳಲ್ಲಿ ಭೋಗಿಸುತ್ತಾ ಪಂಜರದಲ್ಲಿ ಬಂದಿಯಾದ ಜೀವಿಯು ನಾನು ಮತ್ತು ನನ್ನದು ಎಂಬ ಪರಿಭಾಷೆಯಲ್ಲಿ ಯೋಚಿಸುತ್ತಾ ತಪ್ಪಾಗಿ ಗ್ರಹಿಸುತ್ತಾನೆ. ಭಾವಾರ್ಥ: ಜೀವಿಗಳ ನಾನಾ ರೂಪಗಳು ಜೀವಿಯು ಭೋಗಿಸಲಿಚ್ಛಿಸಿರುವ ಪ್ರಕೃತಿ ಗುಣಗಳಿಗೆ ಅನುಸಾರವಾಗಿ ಭಗವಂತನ ಬಹಿರಂಗ ಶಕ್ತಿ ಮಾಯೆ ನೀಡುವ ವಿವಿಧ ಉಡುಪುಗಳು. ಬಹಿರಂಗ ಐಹಿಕ ಶಕ್ತಿಯು ಅವಳ 3 ಗುಣಗಳಿಂದ, ಅಂದರೆ ಸಾತ್ವಿಕ, ರಾಜಸ ಮತ್ತು ತಾಮಸ ಗುಣಗಳಿಂದ ಪ್ರತಿನಿಧಿತವಾಗಿದೆ. ಹೀಗೆ ಐಹಿಕ ಪ್ರಕೃತಿಯಲ್ಲೂ ಜೀವಿಗೆ ಸ್ವತಂತ್ರ ಆಯ್ಕೆಗೆ ಅವಕಾಶವಿದೆ. ಅವನ ಆಯ್ಕೆಗೆ ಅನುಗುಣವಾಗಿ ಐಹಿಕ ಶಕ್ತಿಯು ಅವನಿಗೆ ವಿವಿಧ ಬಗೆಯ ಐಹಿಕ ಶರೀರಗಳನ್ನು ನೀಡುತ್ತದೆ.
ಜಲದಲ್ಲಿ 9 ಲಕ್ಷ ಬಗೆಯ ಐಹಿಕ ಶರೀರಗಳಿವೆ. ಸಸ್ಯಗಳಲ್ಲಿ 20 ಲಕ್ಷ ಶರೀರಗಳು, 11 ಲಕ್ಷ ಕ್ರಿಮಿಕೀಟ ವಿಷಜಂತು ಶರೀರಗಳು, 10 ಲಕ್ಷ ಪಕ್ಷಿ ಶರೀರಗಳು, 30 ಲಕ್ಷ ವಿವಿಧ ಬಗೆಯ ಮೃಗ ಶರೀರಗಳು ಮತ್ತು 4 ಲಕ್ಷ ಮಾನವ ಶರೀರಗಳು ಇವೆ. ಒಟ್ಟು ಸೇರಿ ಬ್ರಹ್ಮಾಂಡದ ವಿವಿಧ ಗ್ರಹಗಳಲ್ಲಿ 84 ಲಕ್ಷ ಬಗೆಯ ಶರೀರಗಳಿವೆ. ಜೀವಿಯು ತನ್ನೊಳಗಿನ ಭೋಗಾಪೇಕ್ಷೆಯ ವಿವಿಧ ಪ್ರವೃತ್ತಿಗಳಿಗೆ ಅನುಸಾರವಾಗಿ ಅಷ್ಟೊಂದು ದೇಹಾಂತರಗಳಲ್ಲಿ ಪರ್ಯಟನ ಮಾಡುತ್ತಿರುತ್ತಾನೆ. ಜೀವಿಯು ಪ್ರತಿಯೊಂದು ನಿರ್ದಿಷ್ಟ ಶರೀರದಲ್ಲೂ ಶೈಶವದಿಂದ ಬಾಲ್ಯಾವಸ್ಥೆಗೆ, ಬಾಲ್ಯದಿಂದ ಯೌವನಕ್ಕೆ, ಯೌವನದಿಂದ ವೃದ್ಧಾಪ್ಯಕ್ಕೆ, ವೃದ್ಧಾಪ್ಯದಿಂದ ತನ್ನ ಕರ್ಮಗಳಿಗೆ ತಕ್ಕಂತೆ ಸೃಷ್ಟಿಸಿಕೊಂಡ ಮತ್ತೊಂದು ದೇಹಕ್ಕೆ ಬದಲಾಗಿರುತ್ತಿರುತ್ತಾನೆ. ಜೀವಿಯು ತನ್ನ ಸ್ವಂತ ಇಚ್ಛಾನುಸಾರ ತನ್ನ ದೇಹ ಸೃಷ್ಟಿಸಿಕೊಳ್ಳುತ್ತಾನೆ ಮತ್ತು ಭಗವಂತನ ಬಹಿರಂಗ ಶಕ್ತಿಯು ಜೀವಿಯ ಆಸೆ ಆಕಾಂಕ್ಷೆಗಳನ್ನು ಸಂಪೂರ್ಣವಾಗಿ ಅನುಭವಿಸಲು ಸಾಧ್ಯವಾಗುವಂತಹ ರೂಪವನ್ನು ಅವನಿಗೆ ಒದಗಿಸುತ್ತದೆ. ಹುಲಿಗೆ ಇನ್ನೊಂದು ಪ್ರಾಣಿಯ ರಕ್ತ ಕುಡಿಯುವ ಆಸೆಯಾಯಿತು. ಆದ್ದರಿಂದ ಭಗವಂತ ಅನುಗ್ರಹದಿಂದ ಐಹಿಕ ಶಕ್ತಿಯು ಹುಲಿಗೆ ಮತ್ತೊಂದು ಪ್ರಾಣಿಯ ರಕ್ತ ಹೀರಲು ಅನುಕೂಲವಾಗುವ ದೇಹವನ್ನು ನೀಡಿತು. ಅಂತೆಯೇ ಊರ್ಧ್ವಲೋಕದಲ್ಲಿ ದೇವತೆಯ ಶರೀರ ಬಯಸುವ ಜೀವಿಯು ಭಗವಂತನ ಅನುಗ್ರಹದಿಂದ ಅದನ್ನು ಪಡೆಯಬಹುದು ಮತ್ತು ಅವನು ಸಾಕಷ್ಟು ಬುದ್ಧಿವಂತನಾಗಿದ್ದಲ್ಲಿ ಭಗವಂತನ ಸಂಘ ಅನುಭವಿಸಲು ಆಧ್ಯಾತ್ಮಿಕ ಶರೀರವನ್ನು ಬಯಸಬಹುದು. ಆಗ ಅವನು ಅದನ್ನು ಪಡೆಯುತ್ತಾನೆ. ಆದ್ದರಿಂದ ಜೀವಿಯು ಸೂಕ್ಷ್ಮ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ಉಪಯೋಗಿಸಿಕೊಳ್ಳಬಹುದು. ಭಗವಂತನು ಜೀವಿಗೆ ಅವನು ಅಪೇಕ್ಷಿಸಿದ ರೀತಿಯ ಶರೀರವನ್ನು ನೀಡುವಷ್ಟು ದಯಾಮಯನು. ಜೀವಿಯ ಇಚ್ಛೆಯು ಸುವರ್ಣ ಪರ್ವತದ ಕನಸು ಕಂಡಂತೆ. ಒಬ್ಬ ವ್ಯಕ್ತಿ ಪರ್ವತ ಎಂದರೇನು ಎಂಬುದನ್ನು ತಿಳಿದಿರುತ್ತಾನೆ ಮತ್ತು ಸುವರ್ಣ ಎಂದರೇನು ಎಂಬುದನ್ನು ತಿಳಿದಿರುತ್ತಾನೆ. ತನ್ನ ಇಚ್ಛೆಯಿಂದಲೇ ಸುವರ್ಣ ಪರ್ವತದ ಕನಸು ಕಾಣುತ್ತಾನೆ. ಕನಸು ಮುಗಿದಾಗ ತನ್ನ ಮುಂದೆ ಬೇರೇನೋ ಇರುವುದನ್ನು ಕಾಣುತ್ತಾನೆ. ಎಚ್ಚರದ ಸ್ಥಿತಿಯಲ್ಲಿ ತನ್ನ ಮುಂದೆ ಚಿನ್ನವೂ ಇಲ್ಲ, ಪರ್ವತವೂ ಇಲ್ಲ. ಇನ್ನು ಸುವರ್ಣ ಪರ್ವತ ಮಾತೇನು? ಐಹಿಕ ಜಗತ್ತಿನಲ್ಲಿ ಜೀವಿಗಳ ವಿವಿಧ ಸ್ಥಿತಿಯು ಅನೇಕ ರೀತಿಯ ಶರೀರದ ಅಭಿವ್ಯಕ್ತಿಗಳು. ನಾನು ಮತ್ತು ನನ್ನದು ಎಂಬ ತಪ್ಪು ಕಲ್ಪನೆಯಿಂದ ಉಂಟಾದದ್ದು ಕರ್ಮಿಯು ಈ ಜಗತ್ತನ್ನು ನನ್ನದು ಎಂದು ಭಾವಿಸುತ್ತಾನೆ ಮತ್ತು ಜ್ಞಾನಿಯು ಸಕಲವು ನಾನೇ ಎಂದು ಭಾವಿಸುತ್ತಾನೆ. ಬದ್ಧಾತ್ಮರು ಗ್ರಹಿಸುವ ರಾಜಕೀಯ, ಸಮಾಜಶಾಸ್ತ್ರ, ಲೋಕೋಪಕಾರ, ಪರಹಿತ ಚಿಂತನೆ ಇತ್ಯಾದಿಗಳ ಇಡೀ ಐಹಿಕ ಕಲ್ಪನೆಯು ನಾನು ಮತ್ತು ನನ್ನದು ಎಂಬುದನ್ನು ಆಧರಿಸುತ್ತದೆ. ಅವು ಐಹಿಕ ಜೀವನವನ್ನು ಭೋಗಿಸುವ ಪ್ರಬಲ ಇಚ್ಛೆಯ ಉತ್ಪನ್ನಗಳು. ಸಮಾಜವಾದ, ರಾಷ್ಟ್ರೀಯತೆ, ಕುಟುಂಬ ವ್ಯಾಮೋಹ ಇತ್ಯಾದಿ ನಾನಾ ಕಲ್ಪನೆಗಳಲ್ಲಿ ಪಡೆದ ಶರೀರದೊಂದಿಗೆ ಹಾಗೂ ಸ್ಥಳದೊಂದಿಗೆ ಅನನ್ಯತೆಯನ್ನು ಸಾಧಿಸ ಬಯಸುವುದು ಇವೆಲ್ಲವೂ ಜೀವಿಯ ನಿಜ ಸ್ವರೂಪದ ವಿಸ್ಮೃತಿಯಿಂದ ಉಂಟಾದದ್ದು. ಶುಕಮುನಿಗಳು ಮತ್ತು ಪರೀಕ್ಷಿತ ಮಹಾರಾಜರ ಸಾಹಚರ್ಯದಿಂದ ದಿಗ್ಭ್ರಾಂತ ಜೀವಿಯ ಇಡೀ ತಪ್ಪು ಕಲ್ಪನೆಯನ್ನು ನಿವಾರಿಸಬಹುದು. ಇದೆಲ್ಲವನ್ನು ಶ್ರೀಮದ್ ಭಾಗವತದಲ್ಲಿ ವಿವರಿಸಲಾಗಿದೆ. ಬಹುರೂಪ ಇವ ಭಾತಿ, ಬಹುರೂಪ ಇವ ಭಾತಿ, ಮಾಯೆಯ ಬಹುರೂಪಯ. ಸೊ ನಾವು ಮಾಯಾ, ಆತ್ಮ ಮಾಯಾ ಮೃತೆ ರಾಜನ್, ಬಹಿರಂಗ ಶಕ್ತಿ ನಮಗೆ ಬಹುರೂಪ, ಬಹು ದೇಹಗಳು ಜನ್ಮ ಜನ್ಮ ನಂತರ ನಮಗೆ ಸಿಗ್ತಾ ಇದೆ. ತರದು. ಸೊ ಎಂತ ನಮಗೆ ಇಚ್ಛೆ ಇದೆ, ಯಾವ ತರ ಇಚ್ಛೆ? ನನಗೆ ಇಚ್ಛೆ ಇದೆ, ನನಗೆ ಹಾರಬೇಕು ಅಂತ. ಸೊ ನನಗೆ ಸಿಗುತ್ತೆ ಪಕ್ಷಿ ದೇಹ. ನನಗೆ ಇಚ್ಛೆ ಇದೆ ಈಜ್ಬೇಕು ಅಂತ. ಸೊ ಈಜ್ಬೇಕು. ನಾವು ನೋಡ್ತೇವೆ, ನಮ್ಮ ಭಕ್ತರು ಬರ್ತಾರೆ ಸ್ವಲ್ಪ ಜನ. ಸೊ ರಷ್ಯಾದಿಂದ ಬಂದವರು ತುಂಬಾ, ಅವ್ರಿಗೆ ಈಜೋದಂದ್ರೆ ಅವ್ರ ಮೋಸ್ಟ್ಲಿ ಅವ್ರ ದೇಶಗಳಲ್ಲಿ ಪಾಪ ಅವ್ರಿಗೆ ಚಳಿ ಪ್ರದೇಶ, ಈ ತರ ಒಂದು ಅವಕಾಶ ಇರೋದಿಲ್ವೋ ಏನೋ. ಅವ್ರಿಗೆ ತುಂಬಾ ಇಚ್ಛೆ. ಅವ್ರಿಗೆ ಒಂದ್ ಸ್ವಲ್ಪ ಸಮಯ ಕೊಟ್ರೆ ಅವ್ರು ಹೋಗಿ ಅಲ್ಲಿ ಸಮುದ್ರದಲ್ಲಿ ಹೋಗಿ ಆನಂದವಾಗಿ ಒಂದು ಅರ್ಧ ಗಂಟೆನೋ 1 ಗಂಟೆನೋ ಈಜಿ ಅವ್ರು ಬರ್ತಾರೆ. ಸೊ ಇಚ್ಛೆ ಇದೆ ನಮ್ಗೆ, ನೀರಿನಲ್ಲಿ ಈಜೋದು ಇಚ್ಛೆ. ಇವಾಗ ಎಷ್ಟೆಷ್ಟು ಆಟಗಳಿದೆ. ಸೊ ಎಷ್ಟೋ ಜನ ಎಲ್ಲೋ ಪರ್ವತದ ಮೇಲೆ ಹೋಗಿ ಒಂದು ಗ್ಲೈಡಿಂಗ್ ಇದು, ಪ್ಯಾರಾಶೂಟಿಂಗ್ ಅದು ಇರೋದು. ಸೊ ಇಚ್ಛೆ ಇದೆ.
ಇಚ್ಛೆಗಳು ನಮ್ಗೆ ಬರುತ್ತೆ. ಸೊ ಜೀವಿಗಳು ಸಹಜವಾಗಿ ನಮ್ಗೆ ಇಚ್ಛೆ ಇದೆ, ಇಚ್ಛೆ ಇಲ್ಲದೆ ಇಲ್ಲ. ಈ ಇಚ್ಛೆಗಳ ಅನುಸಾರವಾಗಿ ನಮಗೆ ಆ ರೀತಿಯ ಒಂದು ದೇಹ, ಬಹುರೂಪ ಅಂದ್ರೆ ಕೃಷ್ಣನು 84 ಲಕ್ಷ. ಕೃಷ್ಣ ನಮ್ಗೆ ಇಷ್ಟು ನಮ್ಗೆ ಇಚ್ಛೆಗಳಿದೆ, ಅದನ್ನು ಪೂರೈಕೆ ಮಾಡುವ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿದೆ. ಕೃಷ್ಣನು ಬಹಳ ಕರುಣಾಮಯಿ, ದಯಾಮಯಿ. ನಮ್ಮ ಯಾವ ಇಚ್ಛೆ ಇದ್ರು ಹೇಳ್ತಾರೆ ಪರಮಾತ್ಮನಾಗಿ ಕೃಷ್ಣ ಒಂದೊಂದು ಕೂಡ ಅವನು ಒಂದು ಪುಸ್ತಕದಲ್ಲಿ ನೋಟ್ ಮಾಡಿ ಇಟ್ಕೊಂಡಾಗೆ. ನಾವು ಯಾಕಂದ್ರೆ ನೆನಪಿರೋದಿಲ್ಲ, ಕಲಿಯುಗದ ಜೀವಿಗಳು ನಾವು ಏನೋ ಸ್ವಲ್ಪ ಬರೆದ್ರೆ ಸ್ವಲ್ಪ ಅಟ್ಲೀಸ್ಟ್ ನೆನಪಿರುತ್ತೆ, ಇಲ್ಲಾಂದ್ರೆ ಏನು ನೆನಪಿರೋದಿಲ್ಲ. ಸೊ ಆತರ ಕೃಷ್ಣನಿಗೆ ಏನ್ ಬೇಕಾಗಿಲ್ಲ, ಅವನೇನ್ ನೋಟ್ಬುಕ್ ಇಟ್ಕೊಂಡು ಬರೋದು ಬೇಕಾಗಿಲ್ಲ. ಆದ್ರೂ ಕೂಡ ಹೇಳೋದು ಕೃಷ್ಣವಾಗಿ ನಮ್ಮ ಒಂದೊಂದು ಇಚ್ಛೆ ಯಾವ ಜನ್ಮದಲ್ಲೂ, ಈ ಜನ್ಮನೋ ಹಿಂದೆ ಜನ್ಮನೋ 100 ಜನ್ಮನೋ 1000 ಜನ್ಮನೋ. ಸೊ ಹಾಗಾಗಿ ನಾವು ಇಚ್ಛೆ ಪಡೋದು ತುಂಬಾ ನಾವು ಜಾಗರೂಕವಾಗಿ ಇಚ್ಛೆ ಪಡ್ಬೇಕು. ಒಮ್ಮೆ ನಮ್ಗೆ ಇಚ್ಛೆಗಳು ಬರುತ್ತೆ, ಭೌತಿಕ ಇಚ್ಛೆಗಳು ಬರುತ್ತೆ, ನಾವು ಅದನ್ನ ಹಂಬಲಿಸ್ತೇವೆ ನಾವು. ಸೊ ಆದ್ರೆ ಕೃಷ್ಣನು ಪ್ರತಿಯೊಂದು ಕೂಡ ಅದರ ಒಂದು ನೋಟ್ ಡೌನ್ ಮಾಡಿ ಅದನ್ನ ಪೂರೈಕೆ ಮಾಡೋ ಒಂದು ದೇಹ ಕೊಡ್ತಾರೆ. ಮಾಯಾ ಹೇಳ್ತಾರೆ, ಮಾಯಾ ಬಹುರೂಪಾಯ, ಮಾಯಾದೇವಿ ನಮ್ಗೆ ಕೊಡ್ತಾರೆ, ಆ ದೇಹ ಕೊಡ್ತಾರೆ. ಸೊ ಇದು ನಮ್ಮ ಇಚ್ಛೆಯಿಂದಾನೆ, ಇದು ಕಾರಣ ನಾವೇ ಕಾರಣ ಇದಕ್ಕೆ. ಬಹುರೂಪ ಇವ ಭಾತಿ. ಆಮೇಲೆ ಜಗತ್ತು ಕೂಡ ಬಹುರೂಪ, ಬಹಳ ಇದಾಗಿ ಕಾಣುತ್ತೆ ಇದೆ ಭೌತಿಕ ಜಗತ್ತು. ಬಹುರೂಪ ಇವ ಭಾತಿ, ಮಾಯಾ ಬಹುರೂಪ. ಆಮೇಲೆ ನಾವು ಗುಣಗಳ ಒಂದು ಪ್ರಭಾವದಲ್ಲಿರೋದ್ರಿಂದ ನಾವು ಅದನ್ನ ಆನಂದಿಸ್ತೇವೆ. ಸೊ ಹಾಗೆ ನಾನು ಇಲ್ಲಿ ಹುಲಿಯ ಉದಾಹರಣೆ ಕೊಡ್ತಾ ಇರೋದು. ಹುಲಿ ಆಗಿದ್ದಾಗ ಆ ಬಲ ಇದೆ, ಆ ಶಕ್ತಿ ಇದೆ. ಒಂದು ಯಾವುದೋ ಒಂದು ಪ್ರಾಣಿ, ಅಷ್ಟು ಶಕ್ತಿ ಇಲ್ಲದೆ ಇರೋ ಪ್ರಾಣಿ, ಸೊ ಅದನ್ನ ಹೋಗಿ ಹಿಡಿದು ಅದು ಹಾಗೆ ಅದಕ್ಕೆ ಇಚ್ಛೆ, ಆ ರೀತಿಯ ಒಂದು ರಕ್ತವನ್ನು ಕುಡಿಯೋದು, ತಿನ್ನೋದು ಇಚ್ಛೆಗಳಿದೆ ನಮ್ಗೆ ಯಾವ್ಯಾವ ತರ ಇಚ್ಛೆಗಳಿದೆ ನಮ್ಗೆ. ಎಲ್ಲ ಒಂದು ಹುಚ್ಚ ವ್ಯಕ್ತಿ ತರ ನಾವು ಬದ್ಧ ಜೀವನದಲ್ಲಿ. ಸೊ ಈ ಇಚ್ಛೆಗಳು, ಸೊ ಅದನ್ನು ಪೂರೈಕೆ ಮಾಡೋಕ್ಕೆ ದೇಹ ಸಿಗುತ್ತೆ ನಮ್ಗೆ. ಹುಲಿ ದೇಹ ಸಿಗುತ್ತೆ, ಇನ್ನೊಂದು ಚಿರತೆ ದೇಹ ಸಿಗುತ್ತೆ, ಇಲ್ಲಾಂದ್ರೆ ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಗಳು ನೋಡಿ, ಮಲಮೂತ್ರ ಒಂದು ಆನಂದಿಸುವ ಕ್ರಿಮಿಗಳು ಇವೆ. ಮತ್ತೆ ಹೀಗೆ ನಾಯಿ, ಬೆಕ್ಕು, ಮತ್ತೆ ಹಂದಿ, ಅದರ ಆನಂದಗಳನ್ನ ನೋಡಿದ್ರೆ ನಮ್ಗೆ ಈಗ ಇಲ್ಲ. ಸೊ ಅದೆಲ್ಲ ಮುಗಿಸಿ ಬಂದಿದ್ದೇವೆ, ಅದೆಲ್ಲ ಆನಂದಿಸಿ ಬಂದಿದ್ದೇವೆ. 80 ಲಕ್ಷ ನಾವು ಮುಗಿಸಿ ಬಂದಿದ್ದೇವೆ ಅಂದ್ರೆ ಆಕ್ಚುಲಿ ಇದನ್ನೆಲ್ಲ ನಾವು ಅನುಭವಿಸಿ ಬಂದಿದ್ದೇವೆ. ಸೊ ಆಕ್ಚುಲಿ ಅದಕ್ಕೆ ಹೇಳೋದು, ಈಗ 80 ಲಕ್ಷದ ಅನುಭವ ನಮ್ಮಲ್ಲಿ ಇದೆ ಆಲ್ರೆಡಿ. ಇದಾದ್ಮೇಲೆ ನಾವು ಇದನ್ನ ಮತ್ತೆ ಇಚ್ಛಿಸಬಾರ್ದು. ಕೃಷ್ಣ ನನಗೆ ಇದೆಲ್ಲವೂ ನಾನು ಇಚ್ಛೆ ಪಟ್ಟು ನೀನು ನನಗೆ ಆತರ ಜನ್ಮ ಕೊಟ್ಟೆ. ನನ್ನ ಇಚ್ಛೆ ಇತ್ತು, ನನಗೆ ಕಾಮದ ಇಚ್ಛೆ ಬಹಳ ಇತ್ತು, ಅದರಲ್ಲಿ ನಾನು ಒಂದು ಕನಸಿನ ಸ್ಥಿತಿಯಲ್ಲಿ ಅನುಭವಿಸ್ಬೇಕು ಅಂತ. ಸೊ ನನಗೆ ನೀನು ಒಂದು ಸಮಯದಲ್ಲಿ ಈ 4 ಮಣಿಗಿರಿವರೆಗೆ ಸಿಕ್ಕಿದಾಗೆ ಒಂದು ವೃಕ್ಷ, ಮರದ ದೇಹ ಕೊಟ್ಟೆ. ಮರದ ಇದರಲ್ಲಿ ನಾನು ಆ ಕಾಮದ ಇಚ್ಛೆಯನ್ನು ಕೂಡ ಒಂದು ಪೂರೈಕೆ ಮಾಡ್ಕೊಂಡು ಎಷ್ಟೆಷ್ಟು ಹಾಗೆ ಒಂದೊಂದು ಎಲ್ಲ ಇಚ್ಛೆಗಳು ಎಲ್ಲರೂ ಕೂಡ ನಾನು ಅನುಭವಿಸಿ ಬಂದಿದ್ದೇನೆ. ಮನುಷ್ಯನಾಗಿ ನಾನು ಬಂದಿದ್ದೇನೆ ಅಂದ್ರೆ ನಾನೀಗ ಇದೆಲ್ಲ ನಾನು ಮುಗಿಸಿ ಬಂದಿದ್ದೇನೆ. ಇದರೆಲ್ಲಲ್ಲೂ ಕೂಡ ಯಾವ್ದ್ರಲ್ಲೂ ಆನಂದ ಇಲ್ಲ, ಯಾವ್ದ್ರಲ್ಲೂ ಕೂಡ ನಾನು ಒಂದು ಶುದ್ಧ ಪ್ರಜ್ಞೆ, ನನ್ನ ಚಟುವಟಿಕೆಗಳಲ್ಲ, ಅದು ನನ್ನ ಕರ್ತವ್ಯವಲ್ಲ. ಸೊ ಯಾಕೆ ನಾನು ಅದು ಆ ಸ್ಥಿತಿಯಾಗಿ ನೋಡೋದ? ಸೊ ನಾನು ಎಚ್ಚರಗೊಂಡು ನಾನು ಕೃಷ್ಣನ ಭಕ್ತನಾಗ್ಬೇಕು, ಕೃಷ್ಣನ ಸೇವಕನಾಗ್ಬೇಕು. ನಾನು ಆ ಶುದ್ಧ ಪ್ರಜ್ಞೆಯಲ್ಲೇ ನಾನು ನಿಂತ್ಕೊಳ್ಬೇಕು. ಮಾಂಚೋ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತ್ಯಾಯಿತ ಬ್ರಹ್ಮಭೂಯಾಯ ಕಲ್ಪತೆ. ಸೊ ಆಕ್ಚುಲಿ ನಾವು ಈ ಭಕ್ತಿ ಚಟುವಟಿಕೆಗಳು, ಈ ಕಾರ್ಯಗಳಲ್ಲಿ ಇದರಲ್ಲಿ ತೊಡಗಿದ್ರೆ ನಮಗೆ ಇದು ಶುದ್ಧ ಪ್ರಜ್ಞೆಯ ನೆಲೆ. ಇದು ನಾವು ಮಾಯೆಯಿಂದ ಹಿಡಿತದಿಂದ ನಾವು ಕ್ರಮೇಣವಾಗಿ ನಾವು ಆ ಹಿಡಿತದಿಂದ ನಮ್ಮ ಕಡಿಮೆ ಆಗ್ತಾ ಇದ್ದೀವಿ. ಕಡಿಮೆ ಆಗ್ತಾ ಇದೆ. ಮತ್ತೊಂದು ದಿನ ಕೃಷ್ಣನ ಕೃಪೆಯಿಂದ, ಶುದ್ಧ ಭಕ್ತರ ಕೃಪೆಯಿಂದ ನಾವು ಅದರಿಂದ ಬಿಡುಗಡೆ ಆಗ್ತೀವಿ. ಇಲ್ಲಾಂದ್ರೆ ಇಚ್ಛೆಗಳು ನಮ್ಮನ್ನು ಹಾಗೆ ಹೇಳ್ತಾ ಇರೋದ್ರಲ್ಲಿ ಬಹಿರಂಗ ಶಕ್ತಿ ಇದು ಆಕ್ಚುಲಿ ಇದು ಒಂದು ರೀತಿ ಇದು ಜಡ ಪ್ರಕೃತಿ ಅಂತಾನು ಹೇಳೋದಿದೆ. ಆದರೆ ಕೃಷ್ಣ ಇಚ್ಛೆ ಕೃಷ್ಣನು ನಮ್ಮ ಇಚ್ಛೆಯನ್ನು ಪೂರೈಕೆ ಮಾಡೋದ್ರಿಂದ ನಾವು ಆ ಸ್ಥಿತಿಯಲ್ಲಿದ್ದೇವೆ. ಸೊ ಒಂದು ಸ್ಟೋರಿ ನಿಮ್ಗೆ ಯಾರಾದ್ರೂ ಹೇಳ್ತಿರೋದೇ ಹೇಳ್ಬೋದು. ಯಾರಾದ್ರು ಅದೇ ಹೇಳ್ತಾರಲ್ಲ ಡ್ರೀಮಿಂಗ್ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ
ಅವನು ಕನಸು ಕನಸು ಈ ತರ ಕನಸು ನಾವು ಕೂಡ ಕನಸು ಕಾಣ್ತೇವೆ, ಹಗಲ್ ಕನಸು, ರಾತ್ರಿ ಕನಸು ಎಲ್ಲ ಕಾಣ್ತೇವೆ ನಾವು. ಸೊ ಕಾಣ್ತಾ ಅವನು ಯೋಚನೆ ಮಾಡ್ತಾ ಇದ್ದಿದ್ದು ಏನೋ ಒಂದು ಮೋಸ್ಟ್ಲಿ ಒಂದು ಮಡಕೆ ಮೋಸ್ಟ್ಲಿ ಪಾಟರ್, ಒಂದು ಕಮ್ಮಾರ, ಅವ್ರ ಮಡಿಕೆ ತಯಾರಿ ಮಾಡಿ 1-2 ಮಡಿಕೆ ಮಾಡಿ ಅವರು ಅವರ ಮಲಗಿರೋ ಇದ್ರಲ್ಲಿ ಎಲ್ಲೆಲ್ಲೋ ಇಟ್ಟಿರ್ತಾರೆ. ಅವರು ಆ ಕನಸಲ್ಲಿ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ಮಡಿಕೆ ನನಗೆ ಸಿಕ್ತು, ಈ ಮಡಿಕೆನ ನಾನು ನಾಳೆ ಹೋಗಿ ಮಾರಾಟ ಮಾಡಿದ್ರೆ ಮಾರುಕಟ್ಟೆಯಲ್ಲಿ ನನಗೆ ಒಂದು 5 ರೂಪಾಯಿ, 10 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಸಿಗುತ್ತೆ. ಹಾಗೆ ಯೋಚನೆ ಮಾಡ್ತಾ ಅವನು ಅದನ್ನ ಮತ್ತೆ ನಾನು ತಂದ ಮೇಲೆ ಮತ್ತೆ ನಾನು ನಾಳೆ ಇನ್ನಷ್ಟು ಮಡಿಕೆಗಳನ್ನು ಮಾಡ್ತೀನಿ. ಸೊ ಇನ್ನಷ್ಟು ಮಡಿಕೆಗಳನ್ನು ಮಾಡಿದ್ರೆ ನಾನು ನಾಳಿದ್ದು ಹೋಗಿ ಮಾರುಕಟ್ಟೆಯಲ್ಲಿ ಇವತ್ತು ನಾನು 10 ಮಡಿಕೆ ಮಾರಿದೆ, ನಾನು ನಾಳಿದ್ದು ನಾನು 50 ಮಡಿಕೆ ಮಾಡ್ಬೋದು, ಮತ್ತೆ ಇನ್ನೊಂದು ದಿವಸ 100 ಮಡಿಕೆ ಮಾರ್ಬೋದು. ಸೊ ಹಾಗೆ ಅವನ ಕನಸು ಮುಂದುವರಿತ, ಹಾಗೆ ಕನಸಿನಲ್ಲಿ 10 ಮಡಿಕೆಯಿಂದ 50 ಮಡಿಕೆ, 50 ಮಡಿಕೆ, 100 ಮಡಿಕೆ. ಸೊ ಹಾಗೆ ಯೋಚನೆ ಮಾಡ್ತಾ ಆಮೇಲೆ ಇದೆಷ್ಟು ಹಣ ಸಂಪಾದನೆ ಮಾಡಿದ್ರೆ ಏನಾಗುತ್ತೆ, ಆರ್ಥಿಕವಾಗಿ ನಾನು ಸುಧಾರಣೆಗೊಂಡೆ, ಆರ್ಥಿಕವಾಗಿ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡೆ. ಆಗ ನಾನು ಒಂದು ಸ್ತ್ರೀಯನ್ನು ನಾನು ಮದುವೆ ಆಗ್ತೇನೆ. ಸೊ ಇದು ಭೌತಿಕ ಜಗತ್ತು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಪುಂಸಾಂ ಸ್ತ್ರೀಯಾಂ ಮಿಥುನಿ ಭಾವಮೇತ ತಯೋರ್ ಮಿಥೋರ್ ಹೃದಯ ಗ್ರಂಥಿ ಆಹೋರ್ ಜನಸ್ಯ ಮೋಹೋಯಂ ಅಹಂ ಮಮೇತಿ. ಹೀಗೆ ಇದು ಮುಂದುವರಿತೀವಿ. ಇದು ನ್ಯಾಚುರಲ್ ಸೀಕ್ವೆನ್ಸ್ ಇದೆ. ಪುಂಸಾ ಸ್ತ್ರೀಯ ಮಿಥುನಿ ಭಾವಮೇತ ತಯೋರ್ ಮಿಥೋರ್ ಹೃದಯ ಗ್ರಂಥಿ ಆಹು ಅಥ ಗೃಹ ಕ್ಷೇತ್ರ ಸುತಾಪ್ತ ವಿತ್ತೈ ಜನಸ್ಯ ಮೋಹೋಯಂ ಅಹಂ ಮಮೇತಿ. ಭ್ರಾಂತಿ ಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಅಂತ. ಸೊ ಹೀಗೆ ಆ ಕನಸು ಕಾಣ್ತಾ ಕುಂಬಾರ ನನ್ನ ಮದುವೆ ಆಗುತ್ತೆ. ಸೊ ನನ್ನ ಹೆಂಡತಿ ನನ್ನೊಟ್ಟಿಗೆ ಇರ್ತಾರೆ. ಆಮೇಲೆ ನನ್ನ ಹೆಂಡತಿ ಒಂದು ದಿವಸ ನನ್ನೊಟ್ಟಿಗೆ ಜಗಳ ಮಾಡ್ತಾರೆ. ಸೊ ಆ ಜಗಳ ಮಾಡಿದಾಗ ನಾನೇನೋ ಹೇಳ್ತಾ ಇದೀನಿ, ಅವ್ರು ನನ್ನ ಮಾತು ಕೇಳ್ತಾ ಇಲ್ಲ. ಸೊ ಪ್ರತಿ ಜೀವಿಗೆ ಪ್ರಭುತ್ವ ಸಾಧಿಸುವ ಇದೆ ನಮ್ಗೆ. ಸೊ ನನ್ನ ಮಾತು ಕೇಳೋದಿಲ್ಲ. ಅವಾಗ ಏನ್ ಮಾಡ್ತೇನೆ, ಅವ್ರನ್ನ ಹೀಗೆ ನನ್ನ ಕಾಲಿಂದ ನೋಡಿದ್ದೇನೆ ಅಂತ ಕನಸಿನಲ್ಲಿ ಮಲಗಿದಾರೆ ಅವರು ಕೆಳಗೆ ಹಾಸಿಗೆ ಮೇಲೆ, ಯಾವುದೋ ಒಂದು ಚಿಕ್ಕ ಚಾಪೇನೋ ಏನೋ ಅಷ್ಟೇ. ಯಾಕಂದ್ರೆ ಇವಾಗ ತಾನೇ ವ್ಯಾಪಾರ ಶುರು ಮಾಡಿದ್ದಾರೆ ಕುಮಾರ. ಆದ್ರೆ ಕನಸಿನಲ್ಲಿ ಅವರು ಮಡಿಕೆಯನ್ನು ಅವ್ರ ಮೇಲೆ ಅದು ಕಟ್ಟಾಕಿಟ್ಟಿರ್ತಾರೆ. ಸೊ ಅವರು ಹೇಗೆ ನನ್ನ ಹೆಂಡತಿನಿ ಹೊಡಿತೇನೆ ನಾನು ಅಂತ ಅವರು ಹೊಡೆದದ್ದು ಆ ಮಡಿಕೆಗಳೆಲ್ಲ ಹೋಯ್ತು, ಫಿನಿಶ್. ಸೊ ಅವ್ರು ಎಚ್ಚರಗೊಂಡ್ರೆ ಮಡಿಕೆನೂ ಇಲ್ಲ, 100 ಮಡಿಕೆ, 1000 ಮಡಿಕೆ ಇಂಡಸ್ಟ್ರಿ, ಯಾವ ಕಾರ್ಖಾನೆ ಯಾವುದು ಇಲ್ಲ, ಯಾರು ಹೆಂಡತಿ, ಯಾರು ಇಲ್ಲ, ನನ್ನ ಅರಮನೆ ಏನೂ ಇಲ್ಲ. ಸೊ ಹೀಗೆ ನಮ್ಮ ಕನಸು ಕಾಣ್ತಾ ನಾವು ಮಾಡೋ ಇದು. ಸೊ ಎನಿವೆ, ಒಂದ್ ರೀತಿಯಲ್ಲಿ ಹೇಳ್ತಾರೆ, ರಾತ್ರಿ ಹೊತ್ತು ನಾವು ಕಾಣೋದು ಕೂಡ ಕನಸು, ಹಗಲು ಕೂಡ ಕಾಣೋದು ಕನಸು. ರಾತ್ರಿ ಹೊತ್ತು ನಮಗೆ ಕನಸು 2 ಗಂಟೆ ಕಾಲ, 3 ಗಂಟೆ ಕಾಲ, 4 ಗಂಟೆ ಕಾಲ ನಡೆಯುತ್ತೆ. ಹಗಲಿನಲ್ಲೂ ಕೂಡ ಹಾಗೆ ನಾವು ಈ ದೇಹಕ್ಕೆ ನಾವು ಗುರುತಿಸ್ಕೊಂಡು, ರಾತ್ರಿಯಲ್ಲಿ ನಾನು ಇನ್ಯಾವುದೋ ಒಂದು ಸೂಕ್ಷ್ಮ ದೇಹಕ್ಕೆ ಗುರುತಿಸ್ಕೊಂಡು ನಾನು ಕನಸು ಕಾಣ್ತೇನೆ. ಈ ಜಾಗೃತ ಸ್ಥಿತಿಯಲ್ಲೂ ಕೂಡ ನಾನು ಈ ದೇಹಕ್ಕೆ ನಾನು ಅಂತ ಅನ್ಕೊಂಡು, ಇದು ನನ್ನ ಕರ್ತವ್ಯ ಅನ್ಕೊಂಡು, ಇದು ನನ್ನದು, ಇದೆಲ್ಲ ನನ್ನದು. ಸೊ ನಮ್ಮ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಒಂದು ನನ್ನದು ಅಂತ ಇದೆ, ನನ್ನ ವಸ್ತುಗಳು ಅಂತ ಇದೆ. ಸೊ ಹಾಗಾಗಿ ಈ ವಸ್ತುಗಳ ಇದರಿಂದ ನಾನು ನನ್ನದು ಅಂತ ನಾನು ಅನ್ಕೊಂಡಿದ್ದೆ. ಇದು ಅಹಂ ಮತ್ತೆ ಮಮ, ಇದು ನಮ್ಗೆ ಭೌತಿಕ ರೋಗ ಇದೆ. ಒಂದು ನಾನು ಅಂತ ನಾನು ತಪ್ಪಾಗಿ ಗ್ರಹಿಸ್ಕೊಂಡಿದ್ದೇನೆ. ನಾನು ಭಾರತೀಯನು ಅಂತ ಗ್ರಹಿಸ್ಕೊಂಡಿರೋ ಕಾರಣ ನಾನು ಪಾಕಿಸ್ತಾನದ ಇನ್ನೊಬ್ರು ಪಕ್ಕದ ನೆರೆ ದೇಶದ ಮೇಲೆ ನನಗೆ ಒಂದು ದ್ವೇಷನೋ, ಒಂದು ಶತ್ರುತ್ವನೋ. ಸೊ ಇದು ಯಾಕಂದ್ರೆ ನಾನು ಭಾರತೀಯ ದೇಹಕ್ಕೆ ನಾನು ಗುರುತಿಸ್ಕೊಂಡ್ಬಿಟ್ಟಿದ್ದೇನೆ. ಅದೇ ರೀತಿ ನನ್ನ ಧರ್ಮಕ್ಕೆ ಗುರುತಿಸ್ಕೊಂಡಿದ್ದೇನೆ ನಾನು ನನ್ನ ಜಾತಿಗೆ ಗುರುತಿಸ್ಕೊಂಡಿದ್ದೇನೆ ನಾನು. ಸೊ ನಮ್ಮ ಜಾತಿಯವರು, ನಮ್ಮ ಕುಟುಂಬದವರು, ನಮ್ಮ ಊರಿನವರು, ನಮ್ಮ ನಾಡಿನವರು, ನಮ್ಮ ಕನ್ನಡ ನಾಡು, ನಮ್ಮ ತುಳುನಾಡು. ಸೊ ಇದೆಲ್ಲ ಹೀಗೆ ನಮಗೆ ನಾನು ಇಲ್ಲಿಗೆ ಸೇರಿದವನು, ನಮ್ಮ ಇದು ಪ್ರದೇಶ. ಸೊ ಹೀಗೆ ನಾವು ಎಷ್ಟು ಈ ತರ ನಮ್ಗೆ ಇದೇನ್ ಹೇಳೋದು, ಎಲ್ಲ ತಪ್ಪು ಗ್ರಹಿಕೆ, ಇದ್ರ ಐಡೆಂಟಿಫಿಕೇಶನ್. ಮೊದಲ ಪ್ರಾಬ್ಲಮ್ ನಾನು ತಪ್ಪು ಗ್ರಹಿಕೆಯಲ್ಲಿದ್ದೇನೆ ನಾನು. ಸೊ ನಾನಿದು ಯಾವುದೂ ಅಲ್ಲ, ನಾನು ಕೃಷ್ಣನ ನಿತ್ಯ ಸೇವಕ, ನಾನು ಕೃಷ್ಣನ ನಿತ್ಯ ದಾಸ. ಸೊ ನಾನು ಆ ಗುರುತಿನಲ್ಲಿದ್ದೆ. ಈಗ ನಾನು ಆ ಗುರುತಿನಿಂದ ನನ್ನ ಕರ್ತವ್ಯಗಳು ಆ ಒಂದು ನನ್ನದು ಅಂತ, ನಾನು ಬ್ರಹ್ಮಚಾರಿಯಾಗೋ, ಇದನ್ನು ಆ ದೇವಸ್ಥಾನದಿಂದ ಇದೆಲ್ಲವೂ ನನ್ನದು, ಇದೆಲ್ಲ ನನ್ನ ಅನುಯಾಯಿಗಳು, ಸೊ ನನ್ನ ಶಿಷ್ಯರು. ಹೀಗೆ ನಮಗೆ ಇದು ಏನ್ ಹೇಳ್ತಾ, ನಾನು ನನ್ನದು ಅನ್ನೋದು ಇದು
ಯಾವ್ಯಾವ ಹಂತದಲ್ಲಿ ನಾವು ಸಿಕ್ಕಿ ಬಿದ್ದಿದ್ದೇವೆ, ಹಾಗಾಗಿ ನಮ್ಗೆ ಇದು ಪೀಡಿಸ್ತಾ ಇದೆ ನಮ್ಗೆ. ಸೊ ಇದು ನಮ್ಮ ನಮ್ಮ ರೋಗ, ಇದು ಅಹಂ ಮಮ. ಅಹಂ ಮಮಾಹಂ ಇತಿ ಮನತೆ. ಬಹಳ ಕಡೆ ನೀವು ಕೇಳ್ತೀರಾ ಈ ಭಾಗವತದಲ್ಲಿ ಅಹಂ ಮಮ ಮಮಾಹಂ ಅಂತ ಬರ್ತಾ ಇರುತ್ತೆ. ಇದು ನಮ್ಗೆ ನಮ್ಮ ಸ್ಥಿತಿ. ಇದು ಕೂಡ ಒಂದು ಕನಸೆ. ಈಗ ರಾತ್ರಿ ಹೊತ್ತು ಕನಸು ನಾವು ಕಾಣಿದ್ವಿ, ರಾತ್ರಿ ಹೊತ್ತು ಕನಸು ಗೊತ್ತಾಗುತ್ತೆ, ಬೆಳಿಗ್ಗೆ ಎಚ್ಚರಾಗಿ ಗೊತ್ತಾಯ್ತು ಅದು ಕನಸು ಅಂತ. ಆಕ್ಚುಲಿ ಇದು ಡೇ ಟೈಮ್ ಕೂಡ ಕನಸೆ. ಡೇ ಟೈಮ್ ಕೂಡ ಇದು ದೊಡ್ಡ ಕನಸು ಅಷ್ಟೇ. ಇದೊಂದು ಬೆಳಿಗ್ಗೆ ಒಂದು 6 ಗಂಟೆಯಿಂದನೋ ಇಲ್ಲ 4 ಗಂಟೆಯಿಂದ ನಮ್ಗೆ ರಾತ್ರಿವರೆಗೂ ಇರೋ ಕನಸು. ಇದು ಕನಸೆ. ಯಾಕಂದ್ರೆ ಇದು ನಾವಲ್ಲ, ಇದು ನಮ್ಮದಲ್ಲ. ಇದು ಯಾವುದು, ಇದೆಲ್ಲವೂ ಕೃಷ್ಣನದೇ. ಆದ್ರೆ ನಮಗೆ ಅವನ ಬಹಿರಂಗ ಶಕ್ತಿಯಿಂದ ಈ ತರ ಒಂದು ಅನುಭವ ಆಗ್ತಾ ಇದೆ. ಇದು ನಾನು, ಇದೆಲ್ಲವೂ ನನ್ನದು ಅಂತ ಅನಿಸ್ತಾ ಇದೆ ಅಷ್ಟೇ. ಇದು ಕೂಡ ಕನಸು. ಸೊ ಈ ಕನಸು ಮುಂದೋಗ್ತಿತ್ತು. ಈ ಕನಸು ಎಷ್ಟು ದಿವಸ ನಡೆಯುತ್ತಿದ್ದು, ನಾವು ರಾತ್ರಿ ಕನಸು ಸ್ವಲ್ಪ ಹೊತ್ತು ನಡೆಯುತ್ತೆ, ಹಗಲು ಕನಸು ನಡಿಬಹುದು, ದಿನ ನಡಿಬಹುದು. ಒಮ್ಮೊಮ್ಮೆ ಇದು ಬರುತ್ತೆ, ಏನ್ ಬರುತ್ತೆ, ಒಂದು ಹುಚ್ಚುತನ ಬರುತ್ತೆ. ಹುಚ್ಚುತನ ಬಂದಾಗ ಅವ್ರು ಯಾರು ಅಂತ ಮರ್ತೋಗ್ಬಿಡ್ತಾರೆ. ಆಲ್ಝೈಮರ್ಸ್ ಡಿಸೀಸ್ ಅಂತೆಲ್ಲ ಹೇಳ್ತಾರೆ. ಒಂದು ರೋಗಗಳು, ಅದು ವೃದ್ಧಾವಸ್ಥೆಯಲ್ಲಿ ಆ ವ್ಯಕ್ತಿಗೆ ಯಾರು ಅಂತಾನೂ ಗೊತ್ತಿರೋದಿಲ್ಲ. ರೊನಾಲ್ಡ್ ರೇಗನ್ ಅಂತೆಲ್ಲ ಹೇಳ್ತಾರೆ, ದೊಡ್ಡ ದೊಡ್ಡ ರಾಷ್ಟ್ರದ ಅಧ್ಯಕ್ಷರು. ಆದರೆ ಒಂದು ಸಮಯಕ್ಕೆ ಈ ರೋಗ ಬಂದ್ಮೇಲೆ ಆ ವ್ಯಕ್ತಿ ಅವ್ರನ್ನ ಎಲ್ಲಾದ್ರೂ ಅವ್ರು ಬಂದ್ರೆ ಅವ್ರಿಗೆ ಸತ್ಕರಿಸೋದು, ಮಾಜಿ ಅಧ್ಯಕ್ಷರು ಅಂತ. ಅವ್ರಿಗೆ ಯಾಕೆ ಈ ಜನರು ನನ್ನನ್ನು ಈ ತರ ಗೌರವಿಸ್ತಾ ಇದ್ದಾರೆ, ಅವ್ರು ಯಾರು ಅಂತಾನು ಕೂಡ ಮರ್ತೋಗ್ಬಿಟ್ಟು, ಅವರು ಈ ರೀತಿಯ ನಾನು ದೇಹ ಅಂತ ಕೂಡ ಮರ್ತೋಗ್ಬಿಟ್ಟು. ಈ ರೀತಿ ನಾವೀಗ ಅಟ್ಲೀಸ್ಟ್ ನಾವು ಈ ದೇಹ ಅಂತ ಅನ್ಕೊಂಡಿದ್ದೆ. ನಾನು ಶ್ರೀವಾಸ ಹಂಗನ್ ಕೀರ್ತನ್ ದಾಸ್ ಅನ್ಕೊಂಡಿದ್ದೆ ನಾನು. ಸೊ ಯಾರಿಗೂ ಗೊತ್ತು, ಆ ರೋಗ ಬಂದ್ರೆ ನಾನು ಅದು ಕೂಡ ಮರ್ತೋಗ್ಬಿಡ್ತು. ಸೊ ಆ ರೀತಿ ಆ ವ್ಯಕ್ತಿ ರೊನಾಲ್ಡ್ ರೇಗನ್ಗೆ ಆ ತರ ಒಂದು ರೋಗದಿಂದ ನಾನು ಅಂತಾನು ಗೊತ್ತಿಲ್ಲ. ಈ ಜೀವನದಲ್ಲೇ ಆಗ್ಬೋದು. ಸೊ ಈ ಹಗಲು ಕನಸು ಇದೇನ್ ನಡೀತಾ ಇದೆ, ಇದು ಗುರುತು. ನಾನು ಈ ದೇಹ ಅನ್ಕೊಂಡು ಇದೆಲ್ಲವೂ ನನ್ನದು ಅನ್ಕೊಂಡಿದ್ದೇನೆ, ಇದು ಒಂದು ಕನಸೇ. ಇದು ಈ ಕನಸು ಕೂಡ ಮುಗಿದು ಹೋಗ್ಬೋದು. ಇಲ್ಲ ಅಂದ್ರೆ ಕೊನೆಗೆ ನಾನು ದೇಹ ತ್ಯಾಗ ಮಾಡಿದಾಗಾದ್ರೂ ನನಗೆ ಹೋಗಿ ಶಿಲ ಪ್ರಭುಪಾದರು ಹೇಳ್ತಾರೆ, ಅದೇ ಒಂದು ಲೆಕ್ಚರ್ ಪ್ರವಚನದಲ್ಲಿ ಹೇಳ್ತಾರೆ, ಭೃಗು ಸಂಹಿತದಿಂದ ನಾನು ಹಿಂದೆ ಜನ್ಮದಲ್ಲಿ ಏನು ಅಂತ ಒಬ್ರು ಜ್ಯೋತಿಷ್ಯರು ಯಾರೋ ಇದು ಮಾಡಿದ್ರು. ಸೊ ಶಿಲ ಪ್ರಭುಪಾದರು ಹಿಂದಿನ ಜನ್ಮದಲ್ಲಿ ತುಂಬಾ ದೊಡ್ಡ ವೈದ್ಯರಂತೆ. ಶಿಲ ಪ್ರಭುಪಾದರು ಹೇಳ್ತಾರೆ, ಐ ಎ ಬಿಗ್ ಭೃಗು ಸಂಹಿತ ಅಂತ ಒಂದು ಇದ್ದೀರಿ, ಒಂದು ವೇದ ಸಾಹಿತ್ಯ ಇದೆ, ಅದರಿಂದ ನಾವು ತಿಳ್ಕೊಳ್ಬಹುದು ನಾ ಹಿಂದೆ ಜನ್ಮದಲ್ಲಿ ಏನಾಗಿದ್ವಿ. ಯಾಕಂದ್ರೆ ನಮಗೆ ಒಂದು ಕುತೂಹಲತೆ ಇದೆ, ಏನಾಗಿರ್ಬೋದು ನಾನು ಹಿಂದೆ ಜನ್ಮದಲ್ಲಿ. ಸೊ ಏನಾಗಿದ್ದೆ, ಈ ಜನ್ಮದ ಒಂದು ಇಚ್ಛೆಗಳೆಲ್ಲ ನೋಡಿದ್ರೆ ನಾನು ಎಷ್ಟೊಂದು ಪಾಪಿಷ್ಟನಾಗಿದ್ದೆ, ಏನಿದಾಗಿದ್ದೆ ಅಂತ ಬೇಡ ತಿಳ್ಕೊಳ್ಳೋದು ಬೇಡ ನನಗೆ. ಏನು ಶಿಲ ಪ್ರಭುಪಾದರ ಬಗ್ಗೆ ಅವ್ರು ಹೇಳ್ತಾರೆ. ಶಿಲ ಪ್ರಭುಪಾದರು ಅವರ ಜ್ಯೋತಿಷ್ಯ ಹೇಳಿದ್ದು, ಹಿಂದೆ ಜನ್ಮದಲ್ಲಿ ಒಬ್ಬ ದೊಡ್ಡ ವೈದ್ಯರಂತೆ ಶಿಲ ಪ್ರಭುಪಾದರು. ಯಾವ ಪಾಪ ಜೀವನ ಇಲ್ಲದಂತೆ ಶಿಲ ಪ್ರಭುಪಾದರು ಹಿಂದೆ ಜನ್ಮದಲ್ಲೂ ಕೂಡ. ಈ ಜನ್ಮ ಬಿಡಿ, ಶಿಲ ಪ್ರಭುಪಾದ ಈ ಜನ್ಮ ನೋಡ್ತೇವೆ ನಾವು, ಮಹಾಭಾಗವತ ಅವರ ಜೀವನ ಚರಿತ್ರೆ ತಮಗೆಲ್ಲರಿಗೂ ಗೊತ್ತು. ಹಿಂದೆ ಜನ್ಮದಲ್ಲೂ ಕೂಡ ಶಿಲ ಪ್ರಭುಪಾದರು ಹೇಳ್ತಾರೆ, ಅದರ ಪ್ರಕಾರ ಅವ್ರು ಹೇಳೋದು, ದೊಡ್ಡ ವೈದ್ಯರು ಮತ್ತೆ ಒಂದು ಪಾಪ ಚಟುವಟಿಕೆ ಇಲ್ಲ. ಸೊ ಹೀಗೆ ಆದ್ರೆ ಪ್ರಭುಪಾದರು ಹೇಳ್ತಾರೆ, ನನಗೇನು ನೆನಪಿಲ್ಲ, ನಾನು ಹಿಂದೆ ಜನ್ಮದಲ್ಲಿ ದೊಡ್ಡ ವೈದ್ಯನಾಗಿ ನಾನು ಹೀಗೆ ರೋಗಿಯನ್ನು ನಾನು ಗುಣ ಮಾಡಿದೆ, ಈ ರೋಗವನ್ನು, ಅಸಾಧ್ಯವಾದ ರೋಗ, ಅದನ್ನು ಗುಣ ಮಾಡಿದೆ. ಅದಕ್ಕೆ ದೊಡ್ಡ ವೈದ್ಯ ಅಂತ ಅದೆಲ್ಲ ಆಗತ್ತೆ, ಆತರ ಶಕ್ತಿ ಇರುತ್ತೆ ಅವ್ರಿಗೆ, ಅವ್ರು ಅದೇ ರೀತಿಯ ಒಂದು ಗ್ರಹಣ ಇರುತ್ತೆ, ಆ ರೀತಿಯ ಒಂದು ಬುದ್ಧಿಮತ್ತಿಗೆ ಭಗವಂತರು ಕೊಟ್ಟಿರೋದ್ರಿಂದ ಆತರ ಒಂದು ಸ್ಕಿಲ್, ಆತರ ಒಂದು ನಾಲೆಡ್ಜ್ ಅವರು ಆತರ ಮಾಡ್ತಾರೆ. ಶಿಲ ಪ್ರಭುಪಾದರು ಹೇಳ್ತಾರೆ, ನನಗೇನು ನೆನಪೇ ಇಲ್ಲ, ನನಗೆ ಇದೆ ಹಿಂದೆ ಜನ್ಮ, ಆದ್ರೆ ದೇಹ ಬದಲಾಗಿದ ತಕ್ಷಣವೇ ಸಂಪೂರ್ಣ ಆಗೋಯ್ತು, ಇನ್ನು ಮತ್ತೆ ಇಲ್ಲ. ಮತ್ತೆ ಆ ದೇಹ ಯಾವುದೋ, ಆ ರಾಷ್ಟ್ರ ಯಾವುದೋ, ಆ ಜಾತಿ ಯಾವುದೋ, ಆ ಧರ್ಮ ಯಾವುದೋ, ಆ ಕುಟುಂಬ ಯಾವುದೋ, ಆ ತಂದೆ ತಾಯಿ ಯಾರು ನೋಡಿ. ಸೊ ಇದೆಲ್ಲ ಇದು ಆಕ್ಚುಲಿ ಇದು ಕನಸು. ಆದ್ರೆ ಈ ಕನಸಿನಲ್ಲಿ ಇರೋವರೆಗೂ ನಮ್ಗೆ ಇದು ನಿಜ ಅನ್ಸುತ್ತೆ. ಕನಸಿರೋವರೆಗೂ ನಮ್ಗೆ ಇದು ಕನಸು ಅನ್ಸೋದಿಲ್ಲ ನಮ್ಗೆ. ಸೊ ಈ ಕನಸು ಅಂತ ಸ್ವಲ್ಪ ನಮ್ಗೆ ಸುಳಿವು ಬರ್ತಾ ಇದೆ ಈ ಭಾಗವತ ಒಂದು ಶ್ರವಣದಿಂದ, ಭಗವದ್ಗೀತಾ ಶ್ರವಣ, ಶಿಲ ಪ್ರಭುಪಾದರು, ಆಚಾರ್ಯರು, ವೇದವ್ಯಾಸರು, ಶುಕಮುನಿಗಳು, ಪರೀಕ್ಷೆಗಳು ಎಲ್ಲ ಹೇಳ್ತಾ ಇದ್ದಾರೆ. ಸೊ ಅವರ ಕೃಪೆಯಿಂದ ನಾನು ಕನಸಲ್ಲಿದ್ದೆ ನಾನು ಅಂತ ನಮ್ಗೆ ಸ್ವಲ್ಪ ಆತರ ಸ್ವಲ್ಪ ಇದಾಗ್ತದೆ. ಇಲ್ಲಾಂದ್ರೆ ಕನಸು ಆಕ್ಚುಲಿ ಇದು ಹಗಲು ಕನಸು, ರಾತ್ರಿ ಹೊತ್ತು ಅದು ರಾತ್ರಿ ಕನಸು. ಕನಸೆ, ಜೀವನ ಫುಲ್ ಕನಸೆ. ಮೂರನೇ ಶ್ಲೋಕ ಕೂಡ ಮುಗಿಸ್ಬೇಡ, ಯಾಕಂದ್ರೆ ಸೀಕ್ವೆನ್ಸ್ ಇದು. ಮೊದಲ ಉತ್ತರ ಪರೀಕ್ಷಿತ್ ಮಹಾರಾಜ ಪ್ರಶ್ನೆಗೆ ಶುಕಮುನಿಗಳದ್ದು. ಯರ್ಹಿ ವಾವ ಮಹಿಂ ನಿಸ್ವೇ
ಯರಿಹಿ ವಾವಮಹಿನ್ನಿಸ್ವೆ ಪರಸ್ಮಿನ್ ಕಾಲಮಾಯಯೋಃ ಪರಸ್ಮಿನ್ ಪರಸ್ಮಿನ್ ಕಾಲಮಾಯಯೋ ರಮೇತಾ ಗತ ಸಮ್ಮೋಹಾ ರಮೇತಾಗತ ಸಮೋಹ ತ್ಯಕ್ತೋಧಾಸ್ತೆ ತದೋ ಭಯಂ ತ್ಯಕ್ತ್ವಾ ದಾಸ್ತೆ ತದೋ ಭಯಂ ಯರ್ಹಿ ವಾವಮಹಿನ್ನಿಸ್ವೆ ಯರಿಹಿ ವಾವಮಹಿನ್ನಿಸ್ವೆ ಪರಸ್ಮಿನ್ ಕಾಲಮಾಯಯೋಃ ಪರಸ್ಮಿನ್ ಕಾಲಮಾಯಯೋ ರಮೇತಾ ಗತ ಸಮ್ಮೋಹಾ ರಮೇತಾಗತ ಸಮೋಹ ತ್ಯಕ್ತೋಧಾಸ್ತೆ ತದೋ ಭಯಂ ತ್ಯಕ್ತ್ವಾ ದಾಸ್ತೆ ತದೋ ಭಯಂ ಯರ್ಹಿ ಯಾವಾಗಲಾದರೂ ಯರ್ಹಿ ಯಾವಾಗಲಾದರೂ ಭಾವ ನಿಶ್ಚಿತವಾಗಿ ವಾವ ನಿಶ್ಚಿತವಾಗಿ ಮಹಿಮ್ನಿ ಮಹಿಮೆಗಳಲ್ಲಿ ಮಹಿಮೆಗಳಲ್ಲಿ ಸ್ವೇ ನನ್ನ ದ್ವೇ ಸ್ವೇ ಪರಸ್ಮಿನ್ ಪರಮನಾದ ಪರಸ್ಮಿನ್ ಪರಮನಾದ ಕಾಲ ಸಮಯದ ಕಾಲ ಸಮಯದ ಮಾಯಯೋಃ ಭೌತಿಕ ಶಕ್ತಿಯ ಮಾಯೆಯು ಭೌತಿಕ ಶಕ್ತಿಯ ರಮೇತ ಸುಖಿಸುತ್ತಾನೆ ರಮೇತ ಸುಖಿಸುತ್ತಾನೆ ಗತ ಸಮೋಹ ತಪ್ಪು ಅಭಿಪ್ರಾಯದಿಂದ ಮುಕ್ತನಾಗಿ ಗತಸಮೋಹ ತಪ್ಪು ಅಭಿಪ್ರಾಯದಿಂದ ಮುಕ್ತನಾಗಿ ತ್ಯಕ್ತ್ವಾ ಬಿಟ್ಟು ಬಿಟ್ಟು ಉದಾಸ್ತೆ ಪೂರ್ಣದಲ್ಲಿ ಉದಾಸ್ತೆ ಪೂರ್ಣದಲ್ಲಿ ತದಾ ಆಗ ತದಾ ಆಗ ಉಭಯಂ ಎರಡನ್ನೂ ಉಭಯಂ ಎರಡನ್ನು ನಾನು ಮತ್ತು ನನ್ನದು ಎನ್ನುವ ತಪ್ಪು ಗ್ರಹಿಕೆಗಳನ್ನು ನಾನು ಮತ್ತು ನನ್ನದು ಎನ್ನುವ ತಪ್ಪು ಗ್ರಹಿಕೆಗಳನ್ನು ಅನುವಾದ ಭಾವಾರ್ಥ ಶಿಲ ಪ್ರಭುಪಾದರಿಂದ ಜೀವಿಯು ತನ್ನ ಸ್ವರೂಪದ ಮಹಿಮೆಯಲ್ಲಿ ಸ್ಥಿತನಾದೊಡನೆಯೇ ಕಾಲ ಮತ್ತು ಐಹಿಕ ಶಕ್ತಿಗೆ ಅತೀತನಾಗಿ ದಿವ್ಯತ್ವವನ್ನು ಅನುಭವಿಸಲು ಆರಂಭಿಸುತ್ತಾನೆ. ಒಡನೆಯೇ ಅವನು ಎರಡು ತಪ್ಪು ಕಲ್ಪನೆಗಳನ್ನು ನಾನು ಮತ್ತು ನನ್ನದು ತ್ಯಜಿಸುತ್ತಾನೆ ಮತ್ತು ಶುದ್ಧಾತ್ಮನಾಗಿ ಪೂರ್ಣವಾಗಿ ವ್ಯಕ್ತಗೊಳ್ಳುತ್ತಾನೆ. ಭಾವಾರ್ಥ. ಸೊ ಯಾರಾದ್ರೂ ಓದ್ತೀರಾ? ಓದ್ಲಾ ಪ್ರಭುಜಿ? ಹರೇ ಕೃಷ್ಣ ಹರೇ ಪ್ರಭುಜಿ. ಕೃಷ್ಣ ಪ್ರಭುಜಿ. ನಾನು ಮತ್ತು ನನ್ನದು ಎಂಬ ಜೀವನದ ಎರಡು ತಪ್ಪು ಕಲ್ಪನೆಗಳು ದಿಟವಾಗಿ ಎರಡು ವರ್ಗದ ಜನರಲ್ಲಿ ವ್ಯಕ್ತಗೊಳ್ಳುತ್ತವೆ. ಕೆಳಗಿನ ಸ್ಥಿತಿಯಲ್ಲಿ ನನ್ನದು ಎಂಬ ಕಲ್ಪನೆ ಪ್ರಮುಖವಾದರೆ, ಉನ್ನತ ಸ್ಥಿತಿಯಲ್ಲಿ ನಾನು ಎಂಬ ಕಲ್ಪನೆ ಪ್ರಮುಖವಾದದ್ದು. ಮೃಗೀಯ ಜೀವನ ಸ್ಥಿತಿಯಲ್ಲಿ ನನ್ನದು ಎಂಬ ತಪ್ಪು ಕಲ್ಪನೆಯು ಬೆಕ್ಕು ನಾಯಿಗಳ ವರ್ಗದಲ್ಲೂ ಕಂಡುಬರುತ್ತದೆ. ಅವು ಅದೇ ನನ್ನದು ಎಂಬ ತಪ್ಪು ಕಲ್ಪನೆಯಲ್ಲಿ ಕಚ್ಚಾಡುತ್ತವೆ. ಮಾನವ ಜೀವನದ ಕೆಳಸ್ತರದಲ್ಲೂ ಇದೇ ತಪ್ಪು ಕಲ್ಪನೆ. ಇದು ನನ್ನ ಶರೀರ, ಇದು ನನ್ನ ಮನೆ, ಇದು ನನ್ನ ಜಾತಿ, ಇದು ನನ್ನ ರಾಷ್ಟ್ರ, ಇದು ನನ್ನ ದೇಶ ಇತ್ಯಾದಿ ರೂಪಗಳಲ್ಲಿ ಪ್ರಧಾನವಾಗಿರುತ್ತದೆ. ಮತ್ತು ಊಹಾತ್ಮಕ ಜ್ಞಾನದ ಉನ್ನತ ಸ್ತರದಲ್ಲಿ ನನ್ನದು ಎಂಬ ಅದೇ ತಪ್ಪು ಕಲ್ಪನೆಯು ನಾನು ಅಥವಾ ಎಲ್ಲವೂ ನಾನೇ ಆಗಿ ಪರಿವರ್ತನೆ ಹೊಂದುತ್ತದೆ. ನಾನು ಮತ್ತು ನನ್ನದು ಎಂಬ ಅದೇ ತಪ್ಪು ಕಲ್ಪನೆಯನ್ನು ವಿವಿಧ ವರ್ಣಗಳಲ್ಲಿ ಗ್ರಹಿಸುವ ಅನೇಕ ವರ್ಗದ ಜನರಿದ್ದಾರೆ. ಆದರೆ ನಾನು ಶಾಶ್ವತವಾಗಿ ಭಗವಂತನ ಸೇವಕ ಎಂಬ ಪ್ರಜ್ಞೆಯಲ್ಲಿ ಉಪಸ್ಥಿತನಾದಾಗ ಮಾತ್ರ ನಾನು ಎನ್ನುವುದರ ನಿಜವಾದ ಸಾಕ್ಷಾತ್ಕಾರ ಸಾಧ್ಯವಾದೀತು. ಇದು ಶುದ್ಧ ಪ್ರಜ್ಞೆ. ಇಡೀ ವೇದ ಸಾಹಿತ್ಯವು ನಮಗೆ ಜೀವನದ ಈ ಕಲ್ಪನೆಯನ್ನು ಬೋಧಿಸುತ್ತದೆ. ನಾನೇ ಭಗವಂತ ಅಥವಾ ನಾನೇ ಪರಮೋನ್ನತ ಎಂಬ ತಪ್ಪು ಕಲ್ಪನೆಯು ನನ್ನದು ಎಂಬ ತಪ್ಪು ಕಲ್ಪನೆಗಿಂತ ಹೆಚ್ಚು ಅಪಾಯಕಾರಿಯಾದದ್ದು. ಕೆಲವೊಮ್ಮೆ ವ್ಯಕ್ತಿಯು ತಾನು ಭಗವಂತನೊಂದಿಗೆ ಅಖಂಡನೆಂದು ಭಾವಿಸಲು ವೇದ ಸಾಹಿತ್ಯಗಳಲ್ಲಿ ನಿರ್ದೇಶನಗಳಿವೆ. ಆದರೆ ಯಾರೊಬ್ಬರೂ ಎಲ್ಲ ವಿಷಯಗಳಲ್ಲೂ ಭಗವಂತನೊಂದಿಗೆ ಅನನ್ಯರೆಂದು ಅರ್ಥವಲ್ಲ. ನಿಸ್ಸಂದೇಹವಾಗಿಯೂ ಅನೇಕ ರೀತಿಗಳಲ್ಲಿ ಜೀವಿಯು ಭಗವಂತನೊಂದಿಗೆ ಅಖಂಡನು. ಆದರೆ ಅಂತಿಮವಾಗಿ ಜೀವಿಯು ಸಂಪೂರ್ಣವಾಗಿ ಭಗವಂತನ ಅಧೀನನಾಗಿದ್ದಾನೆ. ಸ್ವರೂಪತಃ ಭಗವಂತನ ಇಂದ್ರಿಯಗಳನ್ನು ತೃಪ್ತಿಪಡಿಸಲೆಂದೇ ಅವನು ಇದ್ದಾನೆ. ಆದ್ದರಿಂದಲೇ ಭಗವಂತನು ಬದ್ಧಾತ್ಮರನ್ನು ಶರಣಾಗತರಾಗುವಂತೆ ಕೇಳುತ್ತಾನೆ.
ಜೀವಿಗಳು ಪರಮ ಇಚ್ಛೆಗೆ ಅಧೀನರಾಗಿರದಿದ್ದರೆ ಶರಣಾಗತನಾಗುವಂತೆ ಜೀವಿಯನ್ನು ಏಕೆ ಕೇಳಲಾಗುತ್ತದೆ? ಸಕಲ ರೀತಿಯಲ್ಲಿಯೂ ಜೀವಿಯು ಸಮನಾಗಿದ್ದಲ್ಲಿ ಅವನನ್ನು ಏಕೆ ಮಾಯಾ ಪ್ರಭಾವಕ್ಕೆ ಒಳಪಡಿಸಲಾಗುತ್ತದೆ? ಐಹಿಕ ಶಕ್ತಿಯು ಭಗವಂತನಿಂದ ನಿಯಂತ್ರಿತ ಎಂಬುದನ್ನು ನಾವು ಈಗಾಗಲೇ ಅನೇಕ ಬಾರಿ ಚರ್ಚಿಸಿದ್ದೇವೆ. ಐಹಿಕ ಪ್ರಕೃತಿಯ ಮೇಲಿನ ಭಗವಂತನ ನಿಯಂತ್ರಣಾಧಿಕಾರವನ್ನು ಭಗವದ್ಗೀತೆ 9.10 ದೃಢಪಡಿಸುತ್ತದೆ. ತಾನು ಪರಮಪ್ರಭು ಭಗವಂತನಂತೆಯೇ ಎಂದು ಹೇಳಿಕೊಳ್ಳುವ ಜೀವಿಯು ಐಹಿಕ ಪ್ರಕೃತಿಯನ್ನು ನಿಯಂತ್ರಿಸಬಲ್ಲನೆ? ಭವಿಷ್ಯದಲ್ಲಿ ಹಾಗೆ ಮಾಡುತ್ತೇನೆ ಎಂದು ಮೂರ್ಖನಾದ ನಾನು ಉತ್ತರಿಸುತ್ತಾನೆ. ಭವಿಷ್ಯದಲ್ಲಿ ಯಾರು ಬೇಕಾದರೂ ಪರಮಪ್ರಭು ಭಗವಂತನಂತೆಯೇ ಐಹಿಕ ಪ್ರಕೃತಿಯ ನಿಯಂತ್ರಕರಾಗುತ್ತಾರೆ ಎಂಬುದನ್ನು ಒಪ್ಪಿಕೊಂಡರೂ ಈಗೇಕೆ ಎಲ್ಲರೂ ಐಹಿಕ ಪ್ರಕೃತಿಯ ನಿಯಂತ್ರಣದಲ್ಲಿದ್ದಾರೆ? ಪರಮಪ್ರಭು ಭಗವಂತನಿಗೆ ಶರಣಾಗತನಾಗುವುದರಿಂದ ಯಾರೊಬ್ಬರೂ ಐಹಿಕ ಪ್ರಕೃತಿಯ ನಿಯಂತ್ರಣದಿಂದ ಮುಕ್ತಿ ಪಡೆಯಬಹುದೆಂದು ಭಗವದ್ಗೀತೆ ಹೇಳುತ್ತದೆ. ಆದರೆ ಶರಣಾಗತನಾಗದೆ ಜೀವಿಯಿಂದ ಎಂದೆಂದಿಗೂ ಐಹಿಕ ಪ್ರಕೃತಿಯ ನಿಯಂತ್ರಣ ಅಸಾಧ್ಯವಾದದ್ದು. ಆದ್ದರಿಂದ ಯಾರೊಬ್ಬರೂ ಭಕ್ತಿಯುತ ಸೇವೆಯನ್ನು ಆಚರಿಸುವ ಮೂಲಕ ಅಥವಾ ದೃಢವಾಗಿ ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ತೊಡಗುವ ಮೂಲಕ ನಾನು ಎಂಬ ತಪ್ಪು ಕಲ್ಪನೆಯನ್ನು ತ್ಯಜಿಸಬೇಕು. ಯಾವುದೇ ಉದ್ಯೋಗ ಅಥವಾ ವೃತ್ತಿ ಇಲ್ಲದೆ ಬಡಪಾಯಿ ಒಬ್ಬನು ಜೀವನದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಬೇಕಾಗಬಹುದು. ಅಕಸ್ಮಾತ್ ಇದೇ ಬಡಪಾಯಿಗೆ ಸರ್ಕಾರದಲ್ಲಿ ಒಳ್ಳೆ ಪದವಿ ಸಿಕ್ಕರೆ ಅವನು ಕೂಡಲೇ ಸುಖಿಯಾಗುತ್ತಾನೆ. ಸಕಲ ಶಕ್ತಿಗಳ ನಿಯಂತ್ರಕನಾದ ಭಗವಂತನ ಸಾರ್ವಭೌಮತ್ವವನ್ನು ನಿರಾಕರಿಸುವುದರಲ್ಲಿ ಏನೂ ಲಾಭವಿಲ್ಲ. ಆದರೆ ಯಾರೊಬ್ಬರು ತಮ್ಮದೇ ಆದ ವಿಶಿಷ್ಟ ಘನತೆಯನ್ನು ಸ್ವರೂಪತಃ ಹೊಂದಿರಬೇಕು. ಅಂದರೆ ತಾನು ಭಗವಂತನ ಶಾಶ್ವತ ಸೇವಕ ಎಂಬ ಶುದ್ಧ ಪ್ರಜ್ಞೆಯುಳ್ಳವನಾಗಿರಬೇಕು. ಬದ್ಧ ಜೀವನದಲ್ಲಿ ಜೀವಿಯು ಮಾಯೆಯ ಸೇವಕನು ಮತ್ತು ತನ್ನ ವಿಮುಕ್ತ ಸ್ಥಿತಿಯಲ್ಲಿ ಭಗವಂತನ ಪದವಿ ಮುಕ್ತ ಶುದ್ಧ ಭಕ್ತನು. ಐಹಿಕ ಪ್ರಕೃತಿಯ ಗುಣಗಳೊಂದಿಗೆ ಬೆರೆಯದೆ ದೂರ ಇರುವುದೇ ಭಗವಂತನ ಸೇವೆಯ ಪ್ರವೇಶಕ್ಕೆ ಅರ್ಹತೆ. ಯಾರೊಬ್ಬರೂ ಮನೋಕಲ್ಪನೆಗಳಿಗೆ ದಾಸರಾಗಿರುವವರಿಗೆ ನಾನು ಮತ್ತು ನನ್ನದು ಎಂಬ ವ್ಯಾಧಿಯಿಂದ ಸಂಪೂರ್ಣ ಮುಕ್ತರಾಗಲಾರರು. ಪರಮ ಸತ್ಯವು ಮಾಯಾಶಕ್ತಿಯಿಂದ ನಿರ್ಮಲಿನವಾದದ್ದು. ಏಕೆಂದರೆ ಭಗವಂತನು ಆ ಶಕ್ತಿಯ ನಿಯಂತ್ರಕನು. ಸಾಪೇಕ್ಷ ಸತ್ಯಗಳು ಮಾಯಾಶಕ್ತಿಯಲ್ಲಿ ತಲ್ಲೀನರಾಗಿರುವುದು ಸಹಜ. ಯಾರೇ ಆಗಲಿ ಸೂರ್ಯನನ್ನು ನೇರವಾಗಿ ಕಾಣುವಂತೆ ಪರಮ ಸತ್ಯವನ್ನು ನೇರವಾಗಿ ಎದುರಿಸಿದಾಗ ಅವರ ಘನ ಉದ್ದೇಶವು ಈಡೇರುತ್ತದೆ. ತಲೆಯ ಮೇಲಿನ ಆಕಾಶದಲ್ಲಿ ಸೂರ್ಯನು ಜ್ಯೋತಿರ್ಮಯನು. ಆದರೆ ಸೂರ್ಯನು ಗೋಚರಿತ ಆಕಾಶದಲ್ಲಿ ಇಲ್ಲದಾಗ ಎಲ್ಲವೂ ಅಂಧಕಾರಮಯ. ಅಂತೆಯೇ ಯಾರೇ ಆಗಲಿ ಪರಮಪ್ರಭು ಭಗವಂತನೊಂದಿಗೆ ಮುಖಾಮುಖಿಯಾದಾಗ ಅವರು ಎಲ್ಲ ಮಾಯೆಗಳಿಂದ ಮುಕ್ತರು. ಹಾಗಿಲ್ಲದವರು ಮಾಯೆಯ ಅಂಧಕಾರದಲ್ಲಿ ಇರುವವರು. ಭಗವದ್ಗೀತೆಯು 14.26 ಈ ಕೆಳಗಿನಂತೆ ಇದನ್ನು ದೃಢಪಡಿಸುತ್ತದೆ. ಮಾಂಚಯೋ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಆದ್ದರಿಂದ ಭಗವಂತನ ಆರಾಧನೆ, ಭಗವಂತನ ಗುಣಗಾನ, ಸರಿಯಾದ ಮೂಲದಿಂದ ಶ್ರೀಮದ್ ಭಾಗವತದ ಶ್ರವಣ, ವೃತ್ತಿಪರನಿಂದಲ್ಲ, ಭಾಗವತ ಜೀವನ ನಡೆಸುವವನಿಂದ ಮತ್ತು ಸದಾಕಾಲ ಶುದ್ಧ ಭಕ್ತರ ಸಾಹಚರ್ಯಲ್ಲಿ ಇರುವುದು. ಇವೆಲ್ಲವೂ ಭಕ್ತಿಯೋಗ ವಿಜ್ಞಾನವಾಗಿದ್ದು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಇವುಗಳನ್ನು ಅನುಸರಿಸಬೇಕು. ಯಾರೊಬ್ಬರು ನಾನು ಮತ್ತು ನನ್ನದು ಎಂಬ ತಪ್ಪು ಕಲ್ಪನೆಗಳಿಂದ ದಾರಿ ತಪ್ಪಬಾರದು. ಕರ್ಮಿಗಳಿಗೆ ನನ್ನದು ಎಂಬ ಕಲ್ಪನೆ ಪ್ರಿಯವಾದದ್ದು, ಜ್ಞಾನಿಗಳಿಗೆ ನಾನು ಎಂಬ ಕಲ್ಪನೆ ಪ್ರಿಯವಾದದ್ದು ಮತ್ತು ಇವರಿಬ್ಬರೂ ಮಾಯಾಶಕ್ತಿಯ ಬಂಧನದಿಂದ ಮುಕ್ತರಾಗಲು ಅನರ್ಹರು. ಶ್ರೀಮದ್ ಭಾಗವತ ಮತ್ತು ಮುಖ್ಯವಾಗಿ ಭಗವದ್ಗೀತೆ ಇವೆರಡೂ ವ್ಯಕ್ತಿಯನ್ನು ನಾನು ಮತ್ತು ನನ್ನದು ಎಂಬ ತಪ್ಪು ಕಲ್ಪನೆಯಿಂದ ವಿಮುಕ್ತಗೊಳಿಸುವ
ಸಲುವಾಗಿಯೇ ಇವೆ. ಶ್ರೀಲ ವೇದವ್ಯಾಸರು ಪತಿತಾತ್ಮರ ಉದ್ಧಾರಕ್ಕಾಗಿಯೇ ಅವುಗಳನ್ನು ಬರೆದಿದ್ದಾರೆ. ಜೀವಿಯು ಎಲ್ಲಿ ಕಾಲ ಮತ್ತು ಐಹಿಕ ಶಕ್ತಿಯ ಪ್ರಭಾವ ಇಲ್ಲವೋ ಆ ದಿವ್ಯ ಸ್ಥಿತಿಯಲ್ಲಿ ಉಪಸ್ಥಿತನಾಗಿರಬೇಕು. ಬದ್ಧ ಜೀವನದಲ್ಲಿ ಜೀವಿಯು ಭೂತ, ವರ್ತಮಾನ ಮತ್ತು ಭವಿಷ್ಯದ ಕನಸುಗಳಲ್ಲಿ ಕಾಲದ ಪ್ರಭಾವಕ್ಕೆ ಅಧೀನನಾಗಿರುತ್ತಾನೆ. ಊಹಾತ್ಮಕ ಚಿಂತಕನು ಜ್ಞಾನ ಸಂಸ್ಕಾರದಿಂದ ಹಾಗೂ ಅಹಂಕಾರವನ್ನು ಜಯಿಸುವುದರಿಂದ ಮುಂದೆ ತಾನು ವಾಸುದೇವ ಅಥವಾ ಪರಮ ಪ್ರಭುವಾಗುವೆನೆಂಬ ಊಹಾಪೋಹಗಳಲ್ಲಿ ತೊಡಗುತ್ತಾನೆ. ಹೀಗೆ ಅವನು ಕಾಲದ ಪ್ರಭಾವವನ್ನು ಜಯಿಸಲು ಯತ್ನಿಸುತ್ತಾನೆ. ಆದರೆ ಈ ಪ್ರಕ್ರಿಯೆ ಪರಿಪೂರ್ಣವಲ್ಲ. ಪರಿಪೂರ್ಣ ಪ್ರಕ್ರಿಯೆ ಎಂದರೆ ವಾಸುದೇವನನ್ನು ಪರಮೋನ್ನತನೆಂದು ಅಂಗೀಕರಿಸುವುದು ಮತ್ತು ಜ್ಞಾನ ಸಂಸ್ಕಾರದಲ್ಲಿ ಅತ್ಯುನ್ನತ ಪರಿಪೂರ್ಣತೆ ಸಾಧಿಸುವುದೆಂದರೆ ಅವನಿಗೆ ಶರಣಾಗತನಾಗುವುದು. ಏಕೆಂದರೆ ಎಲ್ಲದರ ಮೂಲವೂ ಅವನೇ. ಈ ಭಾವನೆಯಿಂದ ಮಾತ್ರ ಯಾರು ಬೇಕಾದರೂ ನಾನು ಮತ್ತು ನನ್ನದು ಎಂಬ ತಪ್ಪು ಕಲ್ಪನೆಯಿಂದ ಮುಕ್ತರಾಗುವುದು ಸಾಧ್ಯ. ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ ಇವೆರಡೂ ಇದನ್ನು ದೃಢಪಡಿಸುತ್ತವೆ. ಶ್ರೀ ವೇದವ್ಯಾಸರು ವಿಶೇಷವಾಗಿ ಭ್ರಮಿತ ಜೀವಿಗಳಿಗಾಗಿಯೇ ಭಗವದ್ ವಿಜ್ಞಾನವನ್ನು ಮತ್ತು ಭಕ್ತಿಯೋಗ ಪ್ರಕ್ರಿಯೆಯನ್ನು ತಮ್ಮ ಮಹಾನ್ ಸಾಹಿತ್ಯ ಕೃತಿಯಾದ ಶ್ರೀಮದ್ ಭಾಗವತದಲ್ಲಿ ನೀಡಿದ್ದಾರೆ. ಬದ್ಧಾತ್ಮರು ಈ ಮಹಾವಿಜ್ಞಾನದ ಸಂಪೂರ್ಣ ಲಾಭ ಪಡೆದುಕೊಳ್ಳಬೇಕು. ಧನ್ಯವಾದಗಳು. ಹರೇ ಕೃಷ್ಣ. ಸೊ ಇಲ್ಲಿ ಹೇಳಿದಾಗೆ ನಾವು ನಮ್ಮ ಯರ್ಹಿ ಭಾವ ಮಹಿಮ್ನಿಸ್ವೆ. ಸೊ ನಿಜವಾದ ನಮ್ಮ ಮಹಿಮೆ ಅಂದ್ರೆ ನಾವು ಕೃಷ್ಣನ ನಿತ್ಯ ದಾಸ. ಇದು ನಿಜವಾದ ಮಹಿಮೆ. ಆತ್ಮದ ನಿಜವಾದ ಮಹಿಮೆ. ಆತ್ಮ ಕೃಷ್ಣನ ಬಿಟ್ಟು ಅದರ ಸ್ವತಂತ್ರ ಅಸ್ತಿತ್ವ ಇಲ್ಲ. ಮಾಯಾಶಕ್ತಿಯಲ್ಲಿ ನಮಗೆ ನಾನು ಅಂತ ನಮಗೆ ಅನ್ಸುತ್ತೆ. ಇಲ್ಲಾಂದ್ರೆ ನಿಜವಾಗ್ಲೂ ನಾನು ಕೃಷ್ಣನ ನಿತ್ಯ ಸೇವಕ. ಮುಕ್ತಿ ಇತ್ವಾ ಅನ್ಯತಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಮುಕ್ತಿ ಅಂದ್ರೆ ನಮ್ಮ ಸ್ವರೂಪದ ಸ್ಥಿತಿ. ಆ ಸ್ವರೂಪ ಅಂದ್ರೆ ಜೀವ್ಯರ ಸ್ವರೂಪ ನಿತ್ಯ ಕೃಷ್ಣ ದಾಸ್. ಸೊ ನಮ್ಮ ಸ್ವರೂಪ, ನಮ್ಮ ಅಸ್ತಿತ್ವ ಅಂದ್ರೆ ನಾವು ಕೃಷ್ಣನ ನಿತ್ಯ ಸೇವಕರು. ಸೊ ಇಲ್ಲಿ ಈ ಶ್ಲೋಕಗಳಲ್ಲಿ ಮತ್ತೆ ಮತ್ತೆ ನಮ್ಗೆ ಹೇಳಿದಾಗೆ ಆ ನೆನಪು, ಆ ಕೃಷ್ಣನ ನಮ್ಮ ನಿತ್ಯ ಸಂಬಂಧ. ಸೊ ಅದು ಬಂದ್ರೆ ಮತ್ತೆ ಇದು ಈ ಬಹಿರಂಗ ಶಕ್ತಿಯ ಪ್ರಭಾವಗಳು ಏನಿದೆ, ನಾನು ಗುರುತಿಸ್ಕೊಂಡಿರುವ ಈ ದೇಹ, ನಾನು ಈ ತಪ್ಪು ಪರಿಕಲ್ಪನೆ ಇರೋದು ಇದು ಸ್ಥಿತಿ. ಸೊ ನಾನು ನನ್ನದು ಅನ್ನೋದು ಹೋಗ್ಬಿಡುತ್ತೆ, ಆಪರೇಟ್ ಆಗ್ಬಿಡುತ್ತೆ, ಹೋಗ್ಬಿಡುತ್ತೆ. ಸೊ ಕೃಷ್ಣ ಕೃಪೆಯಿಂದ ಇದು ಸಾಧ್ಯ ಆಗುತ್ತೆ. ಇದು ಕೃಷ್ಣ ಕೃಪೆಯಿಂದ. ಅತಾಪಿ ತೇ ದೇವ ಪದಾಂಬುಜದ್ವಯಂ ಪ್ರಸಾದ ಲೇಷ ಅನುಗ್ರಹೀತ ದೇವಹಿ ಜಾನಾತಿ ತತ್ವಂ ಭಗವನ್ ಮಹಿಮ್ನು ನಚಾನ್ಯ ಏಕೋಪಿ ಚಿರಂ ವಿಚಿನ್ವನ್. ಸೊ ಸ್ವಲ್ಪ ಕೃಷ್ಣನು ಸ್ವಲ್ಪ ಕೃಪೆ. ಸೊ ಅಷ್ಟು ಕೊಡ್ಬೇಕಷ್ಟೇ ಕೃಷ್ಣ ನಮ್ಗೆ, ಆಯ್ತು. ಸೊ ನಮಗೆ ಆ ನೆನಪು, ಆ ಕೃಷ್ಣ ಪ್ರಜ್ಞೆ, ಆ ನೆನಪು ಇದ್ರೆ ಆಯ್ತು. ಸೊ ಕೃಷ್ಣ ಕೃಪೆ ಬೇಕು ನಮ್ಗೆ. ಕೃಷ್ಣ ಕೃಪೆ ಇಲ್ಲದೆ ಮಾಯಾಶಕ್ತಿ, ಬಹಿರಂಗ ಶಕ್ತಿ ಹೇಳ್ತಾರಲ್ಲ, ಇದೊಂದು ನೀವು ಸ್ಟೋರಿ ಕೇಳಿರ್ತೀರ, ನಾರದ ಮುನಿಯವ್ರದ್ದು. ಅವಾಗ ಕೇಳೋದು ಕೃಷ್ಣನಿಗೆ, ಏನ್ ಕೃಷ್ಣ ನಿಮ್ನ ಮಾಯಾಶಕ್ತಿ? ಸೊ ಹೇಳ್ತಾರೆ, ಕೃಷ್ಣನಿಗೆ ಅದೇನು ದೊಡ್ಡ ಸಮಯ ಬೇಡ. ನಾರದ ಮುನಿ ಶುದ್ಧ ಭಕ್ತರು, ಮಹಾತ್ಮರು. ಆದರೆ ಒಂದು ಕ್ಷಣವೇ ಕೃಷ್ಣನು, ನಿಮಗೆ ಸ್ಟೋರಿ ಡೀಟೇಲ್ ಗೊತ್ತಿರುತ್ತೆ, ಕೃಷ್ಣ ಅವ್ರು ಕಳಿಸೋದು, ನನಗೆ ಸ್ವಲ್ಪ ನೀರು ತಗೊಂಡ್ ಬಾ ಅಂತ. ಸೊ ಹೇಳ್ತಾರೆ, ಅಷ್ಟರಲ್ಲೇ ಅವರಲ್ಲಿ ಹೋಗ್ತಾರೆ, ನೋಡ್ತಾರೆ, ಏನೋ ಅಲ್ಲೊಂದು ಒಂದು ಮನೆ ಇದೆ. ಸೊ ಅಲ್ಲಿ ಮನೆ ಕೇಳಿ ತಗೊಂಬರೋಣ ಅಂತ. ಸೊ ಎಲ್ಲ ಅಲ್ಲಿಂದ ಗೊತ್ತು ನಿಮ್ಗೆ ಏನೇನಾಯ್ತು. ಸೊ ಹೀಗೆ ಕೃಷ್ಣ ಮಾಯಾಶಕ್ತಿ ಬಹಳ ಪ್ರಬಲವಾದ. ಒಂದು ಸ್ಪ್ಲಿಟ್ ಸೆಕೆಂಡ್ ಕೃಷ್ಣ ಮತ್ತೆ ನಮ್ಗೆ ಅಭೌತಿಕ ಇಚ್ಛೆ ಇರೋದ್ರಿಂದ ಅದಕ್ಕೆ ನಮ್ಮನ್ನ ಕೆಳಗೆ ಪತನ ಆಗಬಹುದು. ಆದರೆ ನಾವು ಪತನ
ಗೊಂಡ ವ್ಯಕ್ತಿಗಳಲ್ಲ ನಾವು ಕೃಷ್ಣನ ಅಂಶನಾಗಿ ನಾವು ನಿತ್ಯ ಮುಕ್ತ. ಸೊ ನಾವು ಅಲ್ಲಿ ಆ ಸ್ಥಿತಿಯಲ್ಲಿ ನಿಂತ್ಕೊಳ್ಬೇಕು. ನಾವು ಅಲ್ಲಿ ಆ ಸ್ಥಿತಿಯಲ್ಲಿ ನಿಂತ್ಕೊಂಡ್ರೆ ನಾವು ಆವಾಗ ನಮ್ಗೆ ಇದಾಗೋದಿಲ್ಲ. ಸೊ ಇಲ್ಲಿ ಈ ಮೂರನೇ ಭಾವಾರ್ಥಲ್ಲೂ ಇದಕ್ಕೆ ನಮ್ಗೆ ವಿಧಾನವಾಗಿ ನಾವು ಕೃಷ್ಣನ ಆಶ್ರಯ ಪಡಿಬೇಕು, ಕೃಷ್ಣ ಶರಣಾಗತನಾಗ್ಬೇಕು ಕೃಷ್ಣನಿಗೆ. ಮತ್ತೆ ಈ ಗ್ರಂಥಗಳಿದೆ ನಿಮ್ಗೆ, ಭಗವದ್ಗೀತೆ, ಭಾಗವತ. ಸೊ ಇದರ ಶ್ರವಣದಿಂದ ಸೊ ನಾವು ಇಲ್ಲಿ ಪ್ರತಿಷ್ಠಿತರಾಗಕ್ಕೆ, ನಾವು ಆ ನೆಲೆಯಲ್ಲಿ ನಿಲ್ಲಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ನಮಗೆ ಕಲಿಯುಗದಲ್ಲಿ ಭಗವಂತನು ಚೈತನ್ಯ ಮಹಾಪ್ರಭು ನಮ್ಗೆ ಈ ಹರೇ ಕೃಷ್ಣ ಮಂತ್ರ ಕೊಟ್ಟಿದ್ದಾರೆ ನಮ್ಗೆ. ಹರೇ ಕೃಷ್ಣ ಮಂತ್ರದಿಂದ ನಮ್ಗೆ ನಮ್ಮ ಎಲ್ಲ ಕೊಳಕು ಏನಿದೆ, ಈಕೆ ತಪ್ಪು ಅನಿಸಿಕೆಗಳು, ತಪ್ಪು ಅಭಿಪ್ರಾಯಗಳೇನಿದೆ, ತಪ್ಪು ಭಾವನೆಗಳೇನಿದೆ, ಎಲ್ಲವೂ ಕೂಡ ನಮ್ಗೆ ಹೋಗುತ್ತೆ. ಚೇತೋ ದರ್ಪಣ ಮಾರ್ಜನಂ ಭವಮಹಾದಾವಾಗ್ ನಿರ್ಮಾಪನ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧು ಜೀವನಂ ಆನಂದಾಂಬುದಿ ವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದಂ ಸರ್ವಾತ್ಮ ಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನ. ಸೊ ವಿಧಿವಿಧಾನಗಳಿದೆ ನಮ್ಗೆ. ಸೊ ವಿಧಿವಿಧಾನಗಳನ್ನು ನಾವು, ಅದೇ ನಮ್ಗೆ ರಕ್ಷಣೆ. ನಮ್ಗೆ ಇನ್ಯಾವುದೇ ರಕ್ಷಣೆ ಇಲ್ಲ. ನಮ್ಗೆ ಒಂದು ಭಕ್ತರ ಸಂಘದಲ್ಲಿ ನಮ್ಗೆ ಈ ಭಕ್ತಿಯ ಚಟುವಟಿಕೆಗಳು ಇದೇ ನಮ್ಗೆ ರಕ್ಷಣೆ. ಈ ರಕ್ಷಣೆಯಿಂದ ನಾವು ಮುಂದುವರೆದ, ಇನ್ನೇನು ನಮ್ಗೆ ರಕ್ಷಣೆ ಇಲ್ಲ. ಹರೇ ಕೃಷ್ಣ. ಸೊ ಯಾರಾದ್ರೂ ಇನ್ನೇನಾದ್ರು ಕೇಳ್ಬೇಕು ಏನಾದ್ರು ಇದ್ರೆ, ನಾನು ಇವತ್ತಿಗೆ ಇಷ್ಟೇ 3 ಶ್ಲೋಕಗಳೇ ಮಾಡ್ತೀನಿ ಇವತ್ತು, ಯಾಕಂದ್ರೆ ತುಂಬಾ ಮುಖ್ಯ ಇದು ಈ ಶ್ಲೋಕಗಳು. ಶ್ರೀಲ ಪ್ರಭುಪಾದರು ತುಂಬಾ, ನೀವು ನಿಮ್ಗೇನೋ ಭಕ್ತಿ ವೃಕ್ಷ ಗ್ರೂಪ್ಸ್ ಇದ್ರೆ ದಯವಿಟ್ಟು ನೀವು ಪ್ರಭುಪಾದ್ ಲೆಕ್ಚರ್ಸ್ ಡಿಸ್ಕಸ್ ಮಾಡಿ ಇದೇ ವಿಷಯವಾಗಿ. ಈ 3 ಶ್ಲೋಕಗಳು ಮತ್ತೆ 10 ಶ್ಲೋಕಗಳು ಅಂತ ಹೇಳ್ಬೋದು, ಆದ್ರೆ ಈ 3 ಶ್ಲೋಕಗಳಿಗೆ ತುಂಬಾ ಚೆನ್ನಾಗಿದೆ. ಬಹಳ ಪ್ರಭುಪಾದ ಹೇಳೋ ಮಾತಲ್ಲಿ ನೀವು ಕೇಳ್ತಾ ಇದ್ರೆ ಅಷ್ಟು ಕ್ಷಣ ಆದ್ರೂ ಅಟ್ಲೀಸ್ಟ್ ನಾವು ಮುಕ್ತ ಪುರುಷರು ಅನ್ಸುತ್ತೆ. ನಾವು ಸಹಜ ಕೃಷ್ಣ ಪ್ರಜ್ಞೆ ನಮ್ಗೆ ಸಿಕ್ಬಿಟ್ಟಿದ್ದೇನೋ, ನಾವು ಇನ್ನ ಮತ್ತೆ ಮಾಯಾ ಇದರಲ್ಲಿ ನಾವು ಅಧೀನದಲ್ಲಿ ಇಲ್ಲ ನಾವು ಅಂತ ಅನ್ಸುತ್ತೆ. ಅಷ್ಟು ಪ್ರಭುಪಾದ ಹೇಳೋ ಒಂದು ರೀತಿನೇ ನಮಗೆ ಆ ರೀತಿ ಒಂದು ಅನುಭವ ಕೊಡುತ್ತೆ. ಸೊ ದಯವಿಟ್ಟು ನೀವೆಲ್ಲ ನಿಮ್ಮ ಗ್ರೂಪ್ಸ್ ಅಲ್ಲಿ ಏನಿದೆ ಈ ಪ್ರಭುಪಾದ ಲೆಕ್ಚರ್ಸ್ ಇದೆ ಈ ಶ್ಲೋಕದ ಬಗ್ಗೆ, ಅದನ್ನ ಲೈನ್ ಬೈ ಲೈನ್ ಅದನ್ನ ನೀವು ಡಿಸ್ಕಸ್ ಮಾಡಿ. ಬಹಳ ಚೆನ್ನಾಗಿದೆ. ಸೊ ನಾನು ಇವರು ಬರೆದು ಪ್ರಭುಪಾದ ಡಿಸೈಪಲ್ ಅವ್ರ ಲೆಕ್ಚರ್ಸ್ ಕೇಳ್ತೇನೆ ಸಾಮಾನ್ಯವಾಗಿ, ಯಾಕಂದ್ರೆ ಅವಾಗೆಲ್ಲ ಇದೆ. ಶ್ರೀಮದ್ ಭಾಗವತಂ ಕ್ಲಾಸ್ ಅಂತ ನೀವು ನೋಡಿದ್ರೆ ಅವ್ರು ಭೂರಿಜನ ಪ್ರಭು ಶ್ರೀಲ ಪ್ರಭುಪಾದ ಶಿಷ್ಯರು. ಈ ಭಕ್ತಿ ಶಾಸ್ತ್ರಿಗಳ ಕೋರ್ಸ್ ಎಲ್ಲ ಆಕ್ಚುಲಿ ಮೊದಲು ಬಹಳ ಅವರು ಶ್ರಮಿಸಿದ್ದು, ಅವರು ಸ್ಥಾಪನೆ ಮಾಡಿದ್ದು. ಆಮೇಲೆ ಅದ ಬಹಳ ಡೆವಲಪ್ ಆಯ್ತು. ಮಾಯಾಪುರ್ ಇನ್ಸ್ಟಿಟ್ಯೂಟ್, ಈ ಕಡೆ ಗೋವರ್ಧನ್ ಕಾಲೇಜ್ ಎಲ್ಲ ಆಗಿದ್ದು. ಇಲ್ಲಾಂದ್ರೆ ನನಗೆ ತಿಳಿದ ಮಟ್ಟಿಗೆ ಹಿಂದೆ 1980ರಲ್ಲೆಲ್ಲ ಬೃಂದಾವನ್ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಎಜುಕೇಶನ್ ಅಂತೆಲ್ಲ ಬಹಳ ಅವ್ರು ಶ್ರಮಿಸಿ ಅವ್ರು ಮಾಡಿ. ಸೊ ಅವ್ರ ಲೆಕ್ಚರ್ಸ್ ಇದೆ. ಸೊ ಅವ್ರದೊಂದು ಕ್ಲಾಸಸ್ ಅಲ್ಲಿ ಅವರು ಕಂಪ್ಲೀಟ್ ಪ್ರಭುಪಾದರದು ಅದೇನ್ ಲೆಕ್ಚರ್ ಇದೆ ಅದನ್ನೇ ಅವರು ಡಿಸ್ಕಸ್ ಮಾಡ್ತಾರೆ. ಸೊ ಬಹಳ ಚೆನ್ನಾಗಿದೆ ಈ ಶ್ಲೋಕಗಳ ಮೇಲೆ ಪ್ರಭುಪಾದ ಲೆಕ್ಚರ್ಸ್. ದಯವಿಟ್ಟು ನೀವು ನಿಮ್ಮ ಗ್ರೂಪ್ಸ್ ಅಲ್ಲಿ, ಸ್ಮಾಲ್ ಗ್ರೂಪ್ಸ್ ಅಲ್ಲಿ ಇದೆ, ಅದನ್ನೇ ಡಿಸ್ಕಸ್ ಮಾಡಿ. ಬಹಳ ಇಂಪಾರ್ಟೆಂಟ್ ಟಾಪಿಕ್. ಬಹಳ ಭಾಗವತ ನಮ್ಗೆ ಎಷ್ಟು ಲಾಭದಾಯಕ, ನಮ್ಗೆ ಎಷ್ಟು ನಮ್ಮ ಜೀವನವನ್ನು ಬದಲು ಮಾಡಬಹುದು, ಇದು ಮತ್ತೆ ನಮಗೆ ಕೃಷ್ಣ ಪ್ರೇಮ ಕೊಡ್ಬೋದು. ಅದನ್ನ ಈ ಶ್ಲೋಕಗಳನ್ನ ನಾವು ನೋಡ್ಬೋದು. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಹೇಳ್ಬೇಕು ಅಂದ್ರೆ ಏನಾದ್ರು ಹರೇ ಕೃಷ್ಣ ಪ್ರಭುಜಿ. ಆ ಲೆಕ್ಚರ್ ಲಿಂಕ್ ಕಳಿಸ್ತೀರಾ ಪ್ರಭುಜಿ ಗ್ರೂಪ್ ಅಲ್ಲಿ? ಕಳಿಸ್ತೀನಿ, ಗ್ರೂಪ್ ಅಲ್ಲಿ ಹಾಕ್ತೀನಿ ನಾನು. ಸೊ ಕೇಳಿ ಅದು, ಮತ್ತೆ ನೀವು ಗ್ರೂಪ್ಸ್ ಅಲ್ಲಿ ಅದನ್ನೇ ಡಿಸ್ಕಸ್ ಮಾಡಿ. ಅದು ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಕೇಳೋವಾಗ ನಮ್ಗೆ ನಾವು ಈಗ ಹೇಳೋ ತರ ಪ್ರಭುಪಾದ ತರ ನಾವು ಆ ಕೃಷ್ಣ ಪ್ರೇಮಿಗೆ ಬಂದ್ಬಿಟ್ಟಿದ್ದೇವೇನೋ, ಇಲ್ಲಾಂದ್ರೆ ನಾವು ಆತರ ಅಂತ ಒಂದು ಅಷ್ಟೊಂದು ಚೆನ್ನಾಗಿದೆ. ಪ್ರಭುಪಾದ ಅಷ್ಟು ಒಂದು ಇದರಿಂದ ಅನುಕಂಪದಿಂದ, ಅಷ್ಟು ಒಂದು ಸಾಕ್ಷಾತ್ಕಾರದಿಂದ ಅದು ಹೇಳ್ತಾ ಇದ್ದಾರೆ. ಪ್ರಭುಜಿ ಅಟೆಂಡೆನ್ಸ್ ಲಿಂಕ್ ಹಾಕ್ಲಿಲ್ಲ. ಮಾತಾಜಿ ರೂಪೇಶ್ವರ್ ಮತ್ತೆ ಹಾಕಿದ್ದಾರೆ. ಓಕೆ ಸಾರಿ, ಅದು ಇಲ್ಲಿ ಮೋಸ್ಟ್ಲಿ ಸೆಟ್ಟಿಂಗ್ ಏನೋ ಇದಾಗಿದೆ. ಹಾಕಿದ್ದಾರೆ, ಇವಾಗ ಬರುತ್ತೆ ಇರಿ ಮಾತಾಜಿ. ಓಕೆ ಮಾತಾಜಿ ನೋಡಿ, ಈಗ ಹಾಕ್ತೀರಾ ಇಲ್ಲ ನಾನು ಹಾಕ್ತಿಲ್ಲ ಮಾತಾಜಿ? ನಿಮ್ದು ಹಾಕ್ತೇನೆ. ಮತ್ತೆ ಅದೇ ಈಗ ಫಸ್ಟ್ ಲೆವೆಲ್ ಈಗ ಆಗಿದೆ ಕ್ಲಾಸಸ್. ಸೊ ಬಹಳ ಜನ ನೀವೆಲ್ಲ ಟೀಚರ್ಸ್ ಮತ್ತೆಲ್ಲ ತುಂಬಾ ಸೇವೆ ಮಾಡ್ತಾ ಇದ್ದಾರೆ ನಮ್ಮ ದೇವಸ್ಥಾನಕ್ಕೆ.
ಸೊ ಸೆಕೆಂಡ್ ಲೆವೆಲ್ ಅದು ಸ್ವಲ್ಪ ಜನ ಅದನ್ನ ಹೇಗೆ ಮುಂದುವರಿಸುವಂತ ಅದಕ್ಕೊಂದು ಮೀಟಿಂಗು ನಾಳೆ ಯಾವಾಗ ನಿಮ್ಗೆ ಸೂಕ್ತನೋ ನಾನು ಜ್ಯೋತಿಶ್ವರಿ ಮಾತಾಜಿ ಹೇಳಿದ್ದೇನೆ ನಿಮ್ಗೆ. ನಾನು ಫ್ರೀ ಇರ್ತೇನೆ, ತೊಂದರೆ ಇಲ್ಲ. ನಿಮ್ಮ ಟೈಮಿಂಗ್ಸ್ಗೆ ನಾನು ಕೂಡ ನಾಳೆ ಯಾವಾಗ ಒಂದು ಚಿಕ್ಕ ಮೀಟಿಂಗ್ ಮಾಡ್ಬೋದು, ದೊಡ್ಡ ಮೀಟಿಂಗ್ ಚಿಕ್ಕ ಮೀಟಿಂಗ್ ಹೇಗೆ ಮುಂದುವರಿಸ್ಕೊಂಡು ಹೋಗೋದು ಅಂತ. ಟೀಚರ್ಸ್ ಅಡ್ಮಿನ್ಸ್ ತಾವು ದಯವಿಟ್ಟು ಬನ್ನಿ.